ನಮ್ಮ ಸಲೀಮೇರು ಒಂಜಿ ಎಡ್ಡೆ ಅಂಗಡಿ ಉದ್ಘಾಟನೆ ಬಂತದೀರು ಮೇಘ ಮೇಘ ಮಾರ್ಟ್ ಅವು ನನ್ನ ಮಿತ್ತುಗಳ ಭಾರಿ ಅಭಿವೃದ್ಧಿ ಆದ ನನ್ನ ಆರು ಮಿತ್ತುಗಳ ಎಡ್ಡೆ ಯಾವುದು ಪೋಡದು ನಾನು ದೇವರ ಪ್ರಾರ್ಥನೆ ಮಾಡಿದೆ. ಇಂಡಿ ಮೇಘ ಮಾರ್ಟ್ ಓಪನ್ ಆಯ್ತು ಇದ್ರೆ ಅಲ್ಲ ನಲ್ಲೆನ ಮುಂತು ನಡಪಾಟಿಟ್ಟು ಇದ್ರಲ್ಲಿ ಅವನ ಎಲ್ಲ ನಲ್ಲ ಕಾರ್ಯತಿರೆಲ್ಲ ಹಾಕ್ಬಿಟ್ಟು ಒಂದು ಮೆಗಾ ಮಾರ್ಟ್ ಎನ್ನುವ ಸುಸಜ್ಜಿತವಾದ ಗೃಹೋಪಯೋಗಿ ವಸ್ತುಗಳಿರುವಂತಹ ಎಲ್ಲರಿಗೂ ಅನುಕೂಲವಾಗುವಂತಹ ಒಂದು ಮಳಿಗೆ ಮೆಗಾ ಮಾರ್ಟ್ ಇವತ್ತು ಉದ್ಘಾಟನೆಗೊಂಡಿದೆ. ಎಲ್ಲ ಹಿರಿಯರು ಉಪಸ್ಥಿತರಿದ್ದೀರಿ, ಅವರ ಬಂಧುಗಳು ಇದ್ದಾರೆ, ಮಾಧ್ಯಮದವರಿದ್ದಾರೆ, ಧಾರ್ಮಿಕ ಮುಖಂಡರು ಇದ್ದಾರೆ, ಶಿಕ್ಷಣ ಕ್ಷೇತ್ರ ಬ್ಯಾಂಕಿನ ಅಧಿಕಾರಿಗಳಿದ್ದಾರೆ. ಅಂದರೆ ಇದು ಎಲ್ಲರೂ ಇದು ಸಂಬಂಧಪಟ್ಟದ್ದೇನು ಅರ್ಥದಲ್ಲಿ ಈ ಸಮಾವೇಶ ಇವತ್ತು ನಡೀತಾ ಇದೆ. ಇದು ಎಲ್ಲರಿಗೆ ಹೇಗೆ ಸಂಬಂಧಪಟ್ಟಿದೆ ಅಂತಂದರೆ ಅವರೇ ಹೇಳುವ ಪ್ರಕಾರ ಒಂದು ಫುಟ್ವೇರ್ ಅಂತ ಒಂದು ಹಾಕಿದ್ದಾರೆ, ಉಳಿದೆಲ್ಲ ಗೃಹೋಪಯೋಗಿ ವಸ್ತುಗಳು ಅಂತ ಅರ್ಥ. ಮನೆಯ ಒಳಗೆ ಮತ್ತು ಹೊರಗೆ ಬಳಕೆಯಾಗುವ ಎಲ್ಲರಿಗೂ ಬೇಕಾಗುವಂತಹ ಒಂದು ವಸ್ತು. ಉದ್ಯಮ ಸಲೀಂ ಅವರಿಗೆ ಹೊಸ್ತಲ್ಲ, ಇಲ್ಲಿ ಹಲವು ವರ್ಷ ನಡೆಸ್ತಾ ಇದ್ದರು. ಕಾರಣಾಂತರಗಳಿಂದ ಅದೇ
ಒಂದು ಮಳಿಗೆಯನ್ನು ಅಥವಾ ವ್ಯಾಪಾರವನ್ನು ಮುಂದುವರಿಸಲಿಕ್ಕೆ ಅವರಿಗೆ ಆಗಲಿಲ್ಲ, ಬೇರೆ ಬೇರೆ ಕಾರಣಗಳಿಗಾಗಿ. ಅದರ ವಿಶ್ಲೇಷಣೆ ಅಗತ್ಯ ಅಲ್ಲ, ಯಾಕಂದರೆ ಕೆಲವೊಮ್ಮೆ ಉದ್ಯಮದಲ್ಲಿ ಕೆಲವು ಶಿಸ್ತುಗಳು ಬೇಕಾಗ್ತವೆ. ಉದ್ಯಮದಲ್ಲಿ ಯಶಸ್ಸು ಕಾಣಬೇಕಾದ್ರೆ ಕೆಲವು ಶಿಸ್ತುಗಳು ಬೇಕಾಗ್ತವೆ. ಕೆಲವೊಮ್ಮೆ ಒಳ್ಳೆಯವರು ಅಂತ ಅನಿಸಿದ್ರು ಕೂಡ ಉದ್ಯಮದಲ್ಲಿ ಯಶಸ್ಸು ಕಾಣೋದು ಕಷ್ಟ. ಬಂದವರಿಗೆ ಪೂರ ಸಾಲ ಕೊಟ್ಟರೆ ವ್ಯಕ್ತಿ ಒಳ್ಳೆಯವರೇ, ಉದ್ಯಮ ನಡೀಲಿಕ್ಕಿಲ್ಲ. ಉದ್ಯಮಕ್ಕೆ ಹಾಗೆ ಬೇಕು ಅಂದರೆ ಅದರದ್ದೇ ಅದೊಂದು ಪ್ರಿನ್ಸಿಪಲ್, ಒಂದು ಶಿಸ್ತು ಬೇಕು. ಬಹುಶಃ ಆ ಶಿಸ್ತನ್ನು ಇಟ್ಟುಕೊಂಡು ಬಹಳ ವರ್ಷ ಈ ಮೆಗಾ ಅಂದರೆ ದೊಡ್ಡದು ಅಂತ ಅರ್ಥ, ವ್ಯಾಪಕವಾದದ್ದು, ವಿಸ್ತಾರವಾದದ್ದು, ಎಲ್ಲ ಉಳ್ಳದ್ದು ಅಂತ ಅರ್ಥ. ಮೆಗಾ ಟೆಕ್ಸ್ಟ್ ಅಂತ ಹೇಳ್ತೇವೆ, ಮೆಗಾ ಪಠ್ಯ ಅಂತ ನಾವು ಸಾಹಿತ್ಯದ ಸಂದರ್ಭದಲ್ಲಿ ಕೂಡ ಹೇಳ್ತೇವೆ. ಅಂದರೆ ಎಲ್ಲ ಉಂಟು ಇಲ್ಲಿ ಅಂತ ಹೇಳುವ ದೃಷ್ಟಿಯಿಂದ ಒಂದು ಒಳ್ಳೆಯ ವ್ಯಾಪಾರ ಮಳಿಗೆಯನ್ನು, ಇದನ್ನು ವ್ಯಾಪಾರ ಮಳಿಗೆಗಿಂತ ಹೆಚ್ಚಾಗಿ ಎಲ್ಲರೂ ಬಂದು ಹೋಗುವ ಒಂದು ಮಳಿಗೆ ಅಂತ ನಾನು ಕರೆಯೋಕೆ ಇಷ್ಟಪಡ್ತೇನೆ. ಪೋಯಿ ಅಡೆ ತೂಕ ಅಂತ ದೆತೋನಡು ಒಂದಿಜ್ಜಿ ಮಾತ ಬತ್ನಗಳು ಪೂರ ಸಾಮಾನು ದೆತೋನ ಬೊಡ್ಚಿ ಸಲಿಮೇರೆ ಬರಡು ಜನ ತೂವಡು ಅವರ ಪೂರ ಸಾಮಾನು ಉಂಡು, ಲಾಯ್ಕ್ ಉಂಡು, ಎಡ್ಡೆ ಉಂಡು. ವ್ಯಾಪಾರಡು ಜನಕ್ಕೂ ಎಡ್ಡೆ ಉಂಡು ಬಂಡೇರ್ನ ಭಾರಿ ಎಡ್ಡೆ ಅಂದ ಲೆಕ್ಕ. ಎಡ್ಡೆ ಉಂಡು ಆಗ್ಲಿ ಬಂಡೇರ್ನ ಈರೆಗ್ಲ ಎಡ್ಡೆ ಹಾಪು ಒಂದು ಅರ್ಥ. ಅವು ಸಾಮಾನುಗಳ ಪ್ರಯೋಜನ ಜಿಂದು ಅಂಚಿನ ಬರಂದ ಲೆಕ್ಕ. ಅಂಚ ಬಂಡನೆಲ್ಲ ದೆತ್ತೊಂದು ಗಮನಕ್ಕೆ ದೆತ್ತೊಂದು ಒಂದು ಉದ್ಯಮದ ವಿಷಯ ಪೂರ ಗ್ರಾಹಕರಿಗೆ ಓಲಾ ತೊಂದರೆ ಒಂದು ಲೆಕ್ಕ. ಇತ್ತ ಮಾತಾಡ್ಲಿಕ್ಕೆ ಪುನಃ ಪ್ರಶ್ನೆ ಉಂಡ, ಅಂಗಡಿ ಓಪನ್ ಮಲ್ಬೋರು ಎಲ್ಲ ಮಾಡ್ತಾರೆ, ಎಲ್ಲ ಕೊಡ್ತಾರೆ, ತಗೊಂಡೋಗಿ ನಿಮ್ಮ ಜೊತೆಗಿದ್ದೇವೆ ಹೇಳ್ತಾರೆ. ನಮಗೆಲ್ರಿಗೂ ಅನುಭವ ಆಗ್ತದೆ. ನಾವು ಫ್ರಿಡ್ಜ್ ತರ್ತೇವೆ, ಟಿವಿ ತರ್ತೇವೆ, ತಂದ ಮೇಲೆ ರಿಪೇರಿಗೆ ಹೇಳಿದರೆ ಅದು ನಿಲ್ಲಿ, ನಾವು ಅವ್ರಿಗೆ ಹೇಳ್ತೇವೆ, ಇವರಿಗೆ ಹೇಳ್ತೇವೆ ಅಂತ ಹಾಗೊಂದು ಬರ್ತದೆ. ಯಾವಾಗ ಬಳಕೆದಾರರನ್ನ ವಿಶ್ವಾಸಕ್ಕೆ ತಗೊಳ್ತದೆ ಆ ಉದ್ಯಮ ಯಶಸ್ವಿ ಆಗ್ತದೆ ಅಂತ ಅರ್ಥ. ಹಾಗಾಗಿ ಸಣ್ಣ ಪುಟ್ಟ ಒಂದು ಕಂಪ್ಲೇಂಟ್ ಬಂದರೂ ಕೂಡ ಉದ್ಯಮದವರು ಅದಕ್ಕೆ ಗಮನ ಕೊಟ್ಟು, ಬೇಡ ನೋಡಿ ಹೀಗೆ, ಅದು ಬೇಡದ್ರೆ ಬೇಡ, ಹೀಗೆ ಮಾಡಿ ಒಂದು ಪರಿಹಾರ ಇರ್ತದಲ್ಲ. ಮಾರಿದ ಮೇಲೆ ಅವನಿಗೆ ಸಂಬಂಧ ಇಲ್ಲ ಅಂತಲ್ಲ. ಯಾಕೆ ಸಂಬಂಧ ಇಲ್ಲ? ಒಂದು ವಸ್ತು ಕೊಂಡು ಅಲ್ಲಿಗೆ ಮುಗಿಯಿತು, ಆದರೆ ಸಂಬಂಧ ಮತ್ತೆ ಬರಬೇಕಲ್ಲ, ಅವರು ಬೇರೆ ವಸ್ತುಗಳಿಗೂ ಬರಬೇಕಲ್ಲ. ಹಾಗಾಗಿ ಈ ಸಂಬಂಧ ಒಂದು ಅರ್ಥದಲ್ಲಿ ಸಲೀಂ ಅವರು ಇಲ್ಲಿ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ಕಳೆದ ಒಂದು 15 ವರ್ಷ ಆಯ್ತಾ, ಎಷ್ಟು ವರ್ಷ ಆಯಿತು? 18 ವರ್ಷ ಆಯಿತು. 18 ವರ್ಷ ಆಯಿತು ಅಂದರೆ ಒಂದು ವ್ಯಾಪಾರದಲ್ಲಿ ಒಂದು ಪರಂಪರೆ ಸ್ಥಾಪನೆ ಮಾಡಿ, ಟ್ರೆಡಿಷನ್ ಸ್ಥಾಪನೆ ಮಾಡಿದ್ದಾರೆ ಅಂತ ಅರ್ಥ. ಒಂದು ತಲೆಮಾರು ಅಂತ ಲೆಕ್ಕ. ಒಂದು 15-20 ವರ್ಷ ಅಲ್ಲ ಆದರೆ ಒಂದು ತಲೆಮಾರು ಅಂತ ಲೆಕ್ಕ. ಸೊ ಒಂದು ತಲೆಮಾರಿಂದ ಅವರ ಈ ಉದ್ಯಮ ಮಾಡ್ತಾ ಇದ್ದಾರೆ. ಇದು ಯಶಸ್ವಿಯಾಗಿ ಆಗಲಿ, ಎಲ್ಲರೂ ಬೆಂಬಲ ಕೊಡಿ, ಅಥವಾ ಏನಾದ್ರು ಇದ್ದರೆ ಹೇಳಿ, ಈ ಥರ ಮಾಡಿದರೆ ಒಳ್ಳೆಯದು, ಅವಶ್ಯಕತೆಗಳನ್ನು ಹೇಳಿ. ಯಾಕಂದರೆ ಇದೊಂದು ಪೂರೈಕೆ ಕೇಂದ್ರ, ಇದು ವ್ಯಾಪಾರದ ಕೇಂದ್ರ ಅಲ್ಲ, ಪೂರೈಕೆ. ಇಂಥೊಂದು ಕೊಣ ತರ್ಪೋದು ಕೋರಲಿ ಅಂದರೆ ತೂಕ ಅಂತ ಹೇಳುವ ರೀತಿಯಲ್ಲಿ ಒಟ್ಟು ಒಂದು ಒಳ್ಳೆಯ ಸೌಹಾರ್ದ ಕೇಂದ್ರವಾಗಿ ಎಲ್ಲ ಜನರು, ನಾನು ಬೇರೆದನ್ನು ವಿವರಿಸಿ ಹೇಳ್ತಾ ಇಲ್ಲ, ಎಲ್ಲರೂ ಇದಕ್ಕೆ ಅವರ ಅಗತ್ಯ ಅವಶ್ಯಕತೆಗಳನ್ನು ಪೂರೈಸುವ ದೃಷ್ಟಿಯಿಂದ ವಸ್ತುಗಳನ್ನು ಒಳ್ಳೆಯ ಗುಣಮಟ್ಟದ್ದು ಕೊಡಿ, ವಿಶ್ವಾಸ ಇಟ್ಟುಕೊಳ್ಳಿ, ಜನಗಳ ವಿಶ್ವಾಸವನ್ನು ಗಳಿಸಿ. ಯಾಕಂದರೆ ಒಂದು ಅರ್ಥದಲ್ಲಿ ಅಂಗಡಿ ಅಂತ ಹೇಳಿದರೆ ಅದು ಎಲ್ಲರನ್ನು ಒಗ್ಗೂಡಿಸುವ ಜಾಗ ಅಂತ ನಾನು ತಿಳ್ಕೊಳ್ಳೋದು. ಎಲ್ಲರೂ ಸಿಗ್ತಾರೆ, ಮಾತಾಡಲಿಕ್ಕೆ ಹೀಗೆಲ್ಲ ಆಗ್ತದೆ. ಸೊ ವ್ಯಾಪಾರೇತರ ಒಂದು ವಾಣಿಜ್ಯೇತರ ಒಂದು ಪದ ಬಳಸ್ತೇವೆ ನಾವು. ವಾಣಿಜ್ಯೇತರ ಒಲವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ಅಥವಾ ಈ ಮಳಿಗೆಯನ್ನು ಇನ್ನಷ್ಟು ಚಂದ ಮುನ್ನಡೆಸಿ ಇದಕ್ಕೊಂದು ಒಳ್ಳೆಯ ಕಟ್ಟಡವನ್ನು ಕೂಡ ಕಟ್ಟಿಕೊಟ್ಟಿದ್ದಾರೆ. ಇದು ಅವರದ್ದೇ ಕಟ್ಟಡ, ಇವ್ರದ್ದು ಕಾಜುವರು ಅವರಿದ್ರೆ ಬಹಳ, ರಘುರಾಮ್ ಕಾಜುವ ಬಹಳ ಸಂತೋಷ ಪಡ್ತಾ ಇದ್ರು. ಇವತ್ತು ಇರ್ತಿದ್ರೆ ಅವರೇ ಉದ್ಘಾಟನೆ ಮಾಡಬೇಕಾಗಿದ್ದದ್ದು ಇದು ಆಗ್ತದೆ. ಸೊ ಈ ದೃಷ್ಟಿಯಿಂದ ಒಂದು ಒಳ್ಳೆಯ ಮಳಿಗೆಯಲ್ಲಿ ಆರಂಭ ಆಗಿದೆ. ಇದು ಅತ್ಯಂತ ಯಶಸ್ಸನ್ನು ಕಾಣಲಿ ಅಂತ ತಮ್ಮೆಲ್ಲರ ಪರವಾಗಿ, ಎಲ್ಲ ಹಿರಿಯರ ಪರವಾಗಿ, ಕೋಡಿಜಾಲ್ ಅವರಿದ್ದಾರೆ, ಅವರು ನಿಜವಾಗಿ ಮೊದಲು ಮಾತಾಡಬೇಕಾಗಿತ್ತು, ಅವರು ಎಲ್ಲರೂ ನಿಲ್ಲಿಸಿದರು. ಆದರೂ ಎಲ್ಲ ಹಿರಿಯರಿದ್ದಾರೆ. ಸೊ ಎಲ್ಲರ ಆಶೀರ್ವಾದ ನಿಮಗೆ ಇರ್ತದೆ ಅಂತ ಹೇಳ್ತಾ, ಇದೊಂದು ಒಳ್ಳೆಯ ಒಂದು ಉದ್ಯಮವಾಗಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸೋಲದೆ ಯಶಸ್ಸನ್ನು ಕಣಿ ಅಭಿವೃದ್ಧಿ ಹೊಂದಿ ಅಸೇಗೊಳ್ಳಿ ಅಂತ ಹೇಳೋಕೆ ಒಂದು ಮೆಗಾ ಮಾರ್ಟ್ ಅಂತ ಉಂಟು ಅಂತ ಹೇಳುವ ಹೆಸರು ಬರಲಿ. ಅಸೇಗೊಳ್ಳಿ ದಾಯ್ತೊಂಡು ಒಂದು ಕೇಂದ್ರದಿಂದ ಬಾರುಂಡು ಒಂದು ನೋಡಲಿ. ಅದರ ಬದಲು ಇನ್ನು ಹೇಳಬೇಕಾದ್ರೆ ಅಲ್ಲೊಂದು ಮೆಗಾ ಮಾರ್ಟ್ ಉಂಡು ಬರೋರು ಬಾರ್ಲು ಹಾಕೊಂಡು ಬರೋ ಸಾಮಾನು ಅಡುಗೆಗಳಿಗೆ ಪೋಲಿ ಇಂಥ ಒಂದು ಮಾತು ಬರಲಿ, ಒಳ್ಳೆಯ ನಿಮಗೆ ಯಶಸ್ಸು ಸಿಗಲಿ ಅಂತ ಹಾರೈಸಿ ತುಂಬಿರದ ಶುಭಾಶಯಗಳನ್ನು ಎಲ್ಲರ ಪರವಾಗಿ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಲೀಂ ಅವರು ಇವತ್ತು ಮೆಗಾ ಮಾರ್ಟ್ ಅನ್ನೋ ಹೆಸರಲ್ಲಿ ಒಂದು ಹೊಸ ಪ್ರಾರಂಭವನ್ನ ಮಾಡಿದ್ದಾರೆ. ಇಲ್ಲಿ ನೋಡಿದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಎಲ್ಲ ಇದೆ. ಅಂದ್ರೆ ಇವು ನೇಮ್ ಇಟ್ ವಿ ಹ್ಯಾವ್ ಇಟ್ ಅನ್ನೋ ತರ ಏನ್ ಕೇಳಿದ್ರು ಇಲ್ಲಿ ಇದೆ ಅನ್ನೋ ತರ ಕಾಣಿಸ್ತಾ ಇದೆ. ಎಲ್ಲ ಐಟಮು ಇದೆ. ಸೊ ಇವರಿಗೆ SBI ಅಸೈಗೋಳಿ ಪರವಾಗಿ ಅಭಿನಂದನೆಗಳು ಹಾಗೂ ಒಳ್ಳೆಯದಾಗಲಿ, ಶುಭಾಶಯಗಳು. ನಮ್ಮೆಲ್ಲರ ನೆಚ್ಚಿನ ಆದರಣೀಯ ನಾಯಕರಾಗಿದ್ದಂಥ ದಿವಂಗತ ರಘುರಾಮ ಕಾಜವರವರ ಧರ್ಮಪತ್ನಿ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಂದ ಬಹಳ ಒಳ್ಳೆಯ ರೀತಿಯಲ್ಲಿ ಉದ್ಘಾಟನೆ ಆಗಿದೆ. ಅದಕ್ಕೆ ಪೂರಕವಾಗಿ ಇನ್ನೊಂದು ಮಳಿಗೆಯನ್ನು ಅವರ ಅಳಿಯ ಉದ್ಘಾಟನೆ ಮಾಡಿದ್ದಾರೆ.
ಅಧ್ಯಕ್ಷತೆಯನ್ನು ನಮ್ಮ ಅಹಮದ್ ಬಾ ಅವರ ಹಾಜಿಯವರು ವಹಿಸಿಕೊಂಡಿದ್ದಾರೆ. ಮೆಗ್ಗಾ ಸಲೀಮ್ರವರು ಅಂತ ಹೇಳಿದರೆ ಎಲ್ಲ ಧರ್ಮದವರು ಪ್ರೀತಿ ಮಾಡುವ ಒಬ್ಬ ಯುವಕ. ನಮ್ಮ ಚಿನ್ನಪ್ಪ ಗೌಡ್ರವರು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಮಳಿಗೆ ಯಶಸ್ಸನ್ನು ಕಾಣಬೇಕಿದ್ದರೆ ಯಾವ ರೀತಿ ವ್ಯವಹಾರ ಮಾಡಬೇಕೆಂಬುದನ್ನು ಸೂಚನೆಯಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ. ಒಂದು ಮಳಿಗೆಯಲ್ಲಿ ವ್ಯವಹಾರದಲ್ಲಿ ಅವರ ಕಾರ್ಯಕ್ಷೇತ್ರದಲ್ಲಿ ಯಶಸ್ವಿಯಾಗಬೇಕಿದ್ದರೆ ಪ್ರಥಮವಾಗಿ ಅವರ ನಡತೆ ಎಲ್ಲರನ್ನೂ ನಗುಮುಖದಿಂದ ಬರಮಾಡುವಂಥ ಒಂದು ಚಾಕಚಕ್ಯತೆ ಆ ಮಳಿಗೆಯ ಪಾಲುದಾರರಿಗೆ ಬೇಕು. ಅದರ ಬಹುಶಃ ಆ ಗುಣ ವಿಶೇಷತೆ ಮೆಗ್ಗಾ ಸಲೀಮ್ರವರಲ್ಲಿದೆ. ಇವತ್ತು ಹಿರಿಯವರ ಆಶೀರ್ವಾದ ಮತ್ತು ಕಿರಿಯರ ಪ್ರೀತಿ ಗಳಿಸಿದರೆ ಯಾವ ಕ್ಷೇತ್ರದಲ್ಲಿ ಕೂಡ ಯಶಸ್ವಿಯನ್ನು ಕಾಣಬಹುದು ಅಂತಕ್ಕಂಥ ವಿಷಯವನ್ನು ನಮ್ಮ ಚಿನ್ನಪ್ಪ ಗೌಡರು ನಮಗೆ ಸೂಚಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ನಾನು ಕೂಡ ಹೇಳುವುದಿದ್ದರೆ ವ್ಯವಹಾರದಲ್ಲಿ ಬರುವ ಗಿರಾಕಿಗಳನ್ನು ಸಂತೃಪ್ತಿಪಡಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ವ್ಯವಹಾರ ಮಾಡುವವರಿಗೆ ಇರ್ತದೆ. ಮಿತವಾದ ದರವನ್ನು ನಿಗದಿ ಮಾಡಿ ಒಳ್ಳೆಯ ಕ್ವಾಲಿಟಿಯನ್ನು ಕೊಟ್ಟಾಗ ತನ್ನಿಂತಾನೇ ಕೊಂಡೋದ ಅದನ್ನು ಪರ್ಚೇಸ್ ಮಾಡಿದ ಗ್ರಾಹಕರು ಬಹಳ ಸಂತೋಷ ಪಡ್ತಾರೆ. ಮತ್ತು ಅವರ ಬಂಧು ಮಿತ್ರಗಳಲ್ಲಿ ನೆರೆಕರೆಯವರಲ್ಲಿ ಎಲ್ಲ ಹೇಳ್ತಾರೆ ಒಳ್ಳೆಯ ಅಂಗಡಿ ಅಲ್ಲಿಗೆ ಹೋಗಿ ಅಂತಕ್ಕಂಥ ಒಂದು ಅಡ್ವರ್ಟೈಸ್ಮೆಂಟ್ ಅವರಿಂದಲೇ ಆಗ್ತದೆ. ಅದರಿಂದ ಬಂದ ಗಿರಾಕಿಗಳಿಂದ ಅಡ್ವರ್ಟೈಸ್ಮೆಂಟ್ ಪಡೆದರೆ ಅದಕ್ಕೆ ಯಶಸ್ವಿಯನ್ನು ಕಾಣ್ತದೆ. ಇವತ್ತು ಮೆಗಾ ಸಲೀಮ್ರವರು, ಅವರ ಅಣ್ಣ ಶಾಫಿಯವರು, ಅವರ ತಂದೆ ನನ್ನ ಬಹಳ ಆತ್ಮೀಯ ಹುಸೇನ ಹಾಜಿಯವರು, ಎಲ್ಲ ಧರ್ಮದವರು ಪ್ರೀತಿ ಮಾಡಿದ ವ್ಯಕ್ತಿ. ಯಾವ ರೀತಿ ರಘುರಾಮ ಕಾಜಿ ಅವರನ್ನು ಎಲ್ಲ ಧರ್ಮದವರು ಪ್ರೀತಿ ಮಾಡಿದ್ದಾರೋ ಹಾಗೆಯೇ ಈ ಸಂಸ್ಥೆಯ ಮೆಗಾ ಸಲೀಮ್ರವರ ತಂದೆಯವ್ರನ್ನು ಕೂಡ ಎಲ್ಲರನ್ನೂ ಪ್ರೀತಿ ಮಾಡಿದ್ದರಿಂದ ಅವರ ತಂದೆ ತಾಯಿಗಳ ಆಶೀರ್ವಾದದಿಂದ ಈ ವ್ಯಾಪಾರದಲ್ಲಿ ಅವರು ಯಶಸ್ಸನ್ನು ಕಾಣಲಿ ಅಂತ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭಾರತ್. ಮೆಗಾ ಸಲೀಮು ರೂಪಾಂತರ ಆತಿರುತ್ತೆ. ಈತನೇಟ ದಿನಕ್ಕೂ ಇಲ್ಲಡೆ ಹೆಂಚಿನ ಉಪಯೋಗ ವಸ್ತುಲು ಬೋಡಿತನು ದಿನ ಬಳಕೆಗೆ ಬೋಡಿತನು ಐನು ಮಾರಾಟ ಮಂತೋತೀರ ಇಟ್ಟು ಎಡ್ಡ ಅನುಭವನ ಪಡೆದಿತ್ತೇರು ಆಂಡ ಕಾರಣ ಅಂತೋಡ್ದು ವ್ಯಾಪಾರಡು ಏಳು ಬೀಳಲು ಇತ್ತಿನವೈತೆ ಚಿನ್ನಪ್ಪಗೌಡರು ಭಾರಿ ಶೋಕಡು ಪಂಡೆರ ಇನ್ನು ಪೂರ ವ್ಯಾಪಾರ ಅಂದು ಬಂಡಿ ಬಕ್ಕ ನಂಗೆ ಕೆಲವು ವ್ಯಾಪಾರಗಳು ಕೈ ಪತ್ತನು ಕೆಲವು ವ್ಯಾಪಾರಗಳು ಪತ್ತುಜಿ ಇಂಚ ಈ ಜಾಗೆಗೆ ಬೋಡಿತ್ತಿಲೆಕ ಅರ್ನ ಆ ಒಂಜಿ ವ್ಯವಹಾರವನ್ನು ಬದಲು ಮಂತೊಂದು ಇನಿ ದಿನ ಬಳಕೆಗೆ ಇಲ್ಲಡೆ ಅಗತ್ಯ ಬೋಡಿತಿನ ವಸ್ತುಗಳು ಮಾರಾಟ ಮಂತಾರೆ ಅವೇ ಜನರಿಗೆ ದಿನಕ್ಕೆ ಇಲ್ಲಡೆಗೆ ಅಗತ್ಯ ಉಪ್ಪುನಂಚಿನ ವಸ್ತುಲದ ಮಾರಾಟದ ಮಳಿಗೆ ನೀನು ಓಪನ್ ಮಂತಿದ್ದಾರೆ. ಒವು ಉಂಡು ಒವು ಇಜ್ಜಿಂದಿ ಜೈಟು ಚಪ್ಪಲ್ ಹಿಡಿದು ಪತ್ತಿನ ಕುಕ್ಕರ್ ಮುಟ್ಟ ಮಾತಲ್ಲ ಉಂಡು ಇಲ್ಲಡೆ ಬೋಡಿತಿನಂಚಿನ ಮಾತ ಅಗತ್ಯದ ವಸ್ತುಲ್ಲ ಮೂಲುಂಡು. ಆರು ಜನಕ್ಕುಲ ಮಸ್ತ್ ಪ್ರೀತಿ ವಿಶ್ವಾಸವನ್ನು ಪಡೆಯಿನಾರು ಆಡ ಆ ಪ್ರೀತಿ ವಿಶ್ವಾಸ ಅರೆಗೆ ನಮ್ಮ ಎಂಚ ತೋಜ ಹೊಡೊಂದು ಬಂಡ ಅರ್ನ ವ್ಯಾಪಾರದ ಅಭಿವೃದ್ಧಿಗೆ ನಮ್ಮ ಇನ್ನು ತೋಜಾಣ ಮಾತ್ರ ಅರೆಗೆ ಆರು ಪಡೆಯಿನಂಚಿನ ಪ್ರೀತಿ ವಿಶ್ವಾಸಗಳು ಸಾರ್ಥಕ ಆಗುದು. ದಯಬಂಡ ಜನಕ್ಕುಲ್ಲ ಒಲವು ಗಳಿಸಿನ ಏತೋ ಮುಖ್ಯನ ಆ ಒಲವನ್ನು ನಮ್ಮಂಚಿ ಮಂತೊಂದು ನಮ್ಮ ವ್ಯಾಪಾರಡು ಐಕ್ ಅಗತ್ಯಗೂ ಆಪಿಲೆ ಕೈನ ಮಾರ್ಪಾಡು ಮಂತೊಂದಾಣ ಖಂಡಿತವಾದ್ಲಾರ್ನ ಈ ವ್ಯಾಪಾರ ಉದ್ಯಮ ಯಶಸ್ವಿ ಆಪುಂಡು. ನಮ್ಮ ಮಾತ ಅರ್ನ ವ್ಯಾಪಾರ ಉದ್ಯಮಗೂ ಬೆಂಬಲ ಕೊಡುದಾಣ ನಂಗೆ ಹೆಂಚಿನ ಅಗತ್ಯದ ವಸ್ತುಗಳು ಬೋಡ ಇನ್ನು ಪೂರ ಮೂಲೆ ಬತ್ತದ ದೆತೊನ್ ಲೆಕ್ಕ ಆವಾಡು ಕೆಲವರಿಗಂತೆ ದೂರವು ಕೆಲವರಿಗೆ ಕೈ ತಲುಪು ಆಂಡಲ ಅರ್ನ ಮಿತ್ತದ ಪ್ರೀತಿ ಇಡೆಗೆ ಬರ್ಕ ಇಡೆಗೆ ನಮಕ್ಕೆ ಬೋಡಿತಿನ ಇಲ್ಲಡೆ ಅಗತ್ಯ ವಸ್ತುಗಳನ್ನು ಪೂರ ದೇತೊನ್ಗ ಮೆಗಾ ಸಲೀಮ್ ಈ ಒಂಜಿ ಹೊಸ ವ್ಯಾಪಾರ ಉದ್ಯಮಡು ಯಶಸ್ವಿ ಆವಾಡು ಅರ್ನ ಯಶಸ್ಸು ನಮ್ಮ ಮಾತ ಪಾಲುದಾರರಕ್ಕ ಪಂಡೊಂದು ಅರೆಗೆ ಶುಭ ಸೊಂದೆ ಅನ್ನ ಪಾತ್ರ ಒಂದಲೇ ಮಾತಾಡಲು ನಮಸ್ಕಾರ. ಹಸೈಗೋಡಿದ ಒಂಜಿ ಕೇಂದ್ರ ಭಾಗ ಪಟ್ಟೋರಿ ರಘುರಾಮ್ ಕಾಜಿಯವರನ್ನ ಒಂಜಿ ಬಿಲ್ಡಿಂಗ್ ಇಡು ಇನ್ನು ಮೆಗಾ ಮಾರ್ಟ್ ಅಂತ ಬಂದ್ಬಿಡ ಒಂಜಿ ಸಲೀಮ್ನ ಅರ್ನ ಒಂಜಿ ಮುಖಂಡತ್ತೋಡು ನಾಯಕತ್ತೋಡು ಅವು ನಡತೊಂದುಂಡು ಭಾರಿ ಸಂತೋಷ ಆಪುಂಡು. ಒಂಜಿ ದಾಯಂದು ಬಂಡ ಒಂದು ಉದ್ಘಾಟನೆ ಆತನ ಒಂಜಿ ಕೈ ಉಂಡತ್ತ ಅವು ಭಾರಿ ಎಡ್ಡೆ ಕೈ ದಾಯಂದು ಬಂಡ ಎಂಕಲ್ನ ಮನೆತನದ ಒಂಜಿ ಎಡ್ಡೆ ಪೊಂಜುವಾರು ಓಲು ಕೈ ಮಾಡ್ದಾರ ಅವು ಮಾತ ಬೆಳಗದು ಅಂಚಾದ ಪುನಗ ಮೆಗಾ ಮಾಟ್ಲ ಬೆಳಗುಂಡು ಬಂದ್ಬಿಡಕ್ಕೆ ವಾರೀತಿಲ ಸಂಶಯಲ ಇಜ್ಜಿ ಅಂಚಾದ ಇನಿ ಒಂಜಿ ಪಾತ್ರ ಉಂಡು ಹಿರಿಯಕ್ಕಲ್ನ ಉದ್ಯೋಗಂ ಪುರುಷ ಲಕ್ಷಣಂ ಒಂದು ಒವೇ ವ್ಯಕ್ತಿಗೆ ಒಂಜಿ ಉದ್ಯೋಗ ಬೋಡಿಗೆ ಉದ್ಯೋಗ ಇತ್ತಿನ ಮಾತ್ರ ಒಂಜಿ ಮನುಷ್ಯ ಅದು ಬದುಕಿದರೆ ಸಾಧ್ಯ ಉಂಡು ಒಂದು ಇನಿ ಸಲೀಮ್ ಆರು ಬಾರಿ ಎಡ್ಡೆ ವಾ ಜಾತಿ ಧರ್ಮ ವರ್ಗ ಭೇದ ಇಜ್ಜಂದೆ ಮಾತ ಜಾತಿದಾಗಲೆಲ್ಲ ಪ್ರೀತಿಸವನೊಂಜಿನ ಒಂಜಿ ವ್ಯಕ್ತಿ ಮಾತ್ರ ತಂದೆ
ಬತ್ತನಂಜಿನ ಗ್ರಾಹಕರಡ ಬಾರಿ ಪೊರ್ಲುಡು ಪಾತೆರ್ದು ಅಕ್ಲೆಗ್ ಎಡ್ಡೆ ಆವಡ್ದು ಮನ್ಪುಣ ಒಂಜಿ ಎಡ್ಡೆ ಮನಸ್ಸಿತ್ತಿನ ಒಂಜಿ ಜವನಿ ಬಂಡ ಸಲೀಮು. ಆ ಸಲೀಮ್ ನಡಪವನಂಚಿನ ಈ ಕಾರ್ಯಕ್ರಮ ಈ ಒಂಜಿ ಅಂಗಡಿ ಅವು ಬಾರಿ ಪೊರ್ಲುಡು ನಡಪಣಕ್ಕೆ ಅವಳ ಸಂಶಯ ಇಜ್ಜಿ ಎಡ್ಡೆ ರೀತಿ ಉಂಡು ನಿಕ್ಲು ಮಾತ ಇನ್ನು ಬತ್ತನಕ್ಲು ಮಾತ ಜಾತಿ ಧರ್ಮದಕ್ಲು ಮಾತ ಸೇರ್ದುಲ್ಲಾರು ಎಡ್ಡೆಡ್ಡೆ ಸಮಾಜಡು ಎಡ್ಡೆಡ್ಡೆ ಸಾಧನೆ ಮಲ್ತಿನ ಜನಕ್ಕುಲೇ ಮತ್ತು ಸೇರುದುಲ್ಲಾರು ಅಂಚಾದ ಪುನಗ ಅಂಚಿತ್ತಿನ ಪ್ರೀತಿ ಗೌರವ ವಿಶ್ವಾಸನು ಒರಿತೊನ್ನಂಜಿನ ಆ ಸಲೀಮ್ನ ಈ ಒಂಜಿ ಮೆಗಾ ಮಾರ್ಟೆ ಬಾರಿ ಪೊರ್ಲುಡು ಮಿತ್ತಗೆ ಬಾರಿ ಪೊರ್ಲುಡು ನಡಪಾಡು ಏಪಲ ಚಿನ್ನಪ್ಪಗೌಡ್ರು ಬಲ್ಲೆಗಣೆ ಒಂಜಿ ವಸ್ತು ನಮ್ಮ ಕೊರ್ನಾಗ ನಮ್ಮ ಒಂಜಿ ಅಂಗಡಿ ಹಿಡ್ದು ವಾ ವಸ್ತು ಕೊರ್ಪನ ಐತ ಒಂಜಿ ಕ್ವಾಲಿಟಿ ಆ ಗುಣನು ನಮ್ಮ ಏಪಲ ಒರಿಪೋಡು ಅಂಚನೆ ದುಡ್ಡೇ ಮಲ್ಪುಣ ನಮ್ಮ ಉದ್ದೇಶತ್ತೆ ಜನಕ್ಕಳಿಗೆ ಎಡ್ಡೆ ರೀತಿದ ಒಂಜಿ ಸೇವೆನ ಸರ್ವಿಸ್ನ ಕೊರ್ಪುನಂಜಿನವು ಬಾರಿ ಮಲ್ಲ ಒಂಜಿ ಕೆಲಸ ಐನ್ ನಮ್ಮ ಈ ಮೆಗಾ ಮಾರ್ಟದ ಮೂಲಕ ಮಲ್ಪೋಡು ಜನಕ್ಕಳಿಗೆ ಬಾರಿ ಹಿತ ಆವಡು ಸಂತೋಷ ಆವಡು ಮಿತ್ತಗೆ ಈ ಒಂಜಿ ಮೆಗಾ ಮಾರ್ಟ್ ಮಾತ ಜನಕ್ಕಳು ಬರ್ತದೆ ಈ ಜಾಗೆಡ್ ಸೇರ್ದು ಈ ಅಂಗಡಿತನ ವಸ್ತುಗಳನ್ನು ಮಾತ ಖರೀದಿ ಮಲ್ತದೆ ಅವು ಆಯ್ನಾತ್ ಎಡ್ಡೆ ರೀತಿ ಉಜ್ಜೀವನ ಆವಡು ಉಜ್ಜೀವನ ಅವ ಅಭಿವೃದ್ಧಿ ಆವಡು ಮನ್ಪುಣ ಪಾತ್ರೆ ಪಂಡೊಂದು ಮಾತ ಎಂಕ್ಲು ಆರಾಧನೆ ಮಲ್ತನಂಜಿನ ದೈವ ದೇವರು ಆ ಮಸೀದಿ ಹಿಡಿತನಂಜಿನ ಆ ಶಕ್ತಿಲ ಆ ಚರ್ಚ್ ಹಿಡಿತನಂಜಿನ ಏರು ಆ ದೇವರ್ಲ ಮಾತೆರ್ಲ ನಿಕ್ಕೆ ಸಂಪೂರ್ಣವಾಯಿನ ಒಂಜಿ ಅನುಗ್ರಹಣ ಮಲ್ಪಡು ಬಂದು ಜನರಡ್ಡ ಪಾತ್ರೆ ಉಂಟು. ಮೆಗಾ ಸೂಪರ್ ಮಾರ್ಟ್ ಅನ್ನುವಂತಹ ಗೃಹೋಪಯೋಗಿ ವಸ್ತುಗಳ ಮಾರಾಟ ಮಳಿಗೆಯನ್ನು ಇವತ್ತು ಮೆಲ್ರ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ರಘುರಾಮ್ ಕಾಜವ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿಯವರ ಕಿವಿಹಸ್ತದಿಂದ ಪ್ರಾರಂಭ ಆಗಿದೆ. ಎಲ್ರಿಗೂ ಸಂತೋಷವೂ ಆಗಿದೆ. ಇಲ್ಲಿ ಪ್ರಶ್ನೆ ಇರುವಂಥದ್ದು, ಈಗಾಗಲೇ ಚಿನ್ನಪ್ಪಗೌಡರು, ಇಬ್ರಾಹಿಂ ಕೋಡಿಜಾಲ್ ಅವರು, ರವೀಂದ್ರ ಮಾಸ್ಟ್ರು ಎಲ್ಲರೂ ಸಲೀಮ್ ಅವರ ಬಗ್ಗೆ ಒಳ್ಳೆಯ ಮಾತನ್ನು ಹೇಳಿದರು. ಸಲೀಮ್ ಅವರು 18 ವರ್ಷ ಇಲ್ಲಿ ವ್ಯಾಪಾರವನ್ನು ಮಾಡಿದ್ದಾರೆ. ಮನುಷ್ಯನಿಗೆ ಪ್ರತಿಯೊಬ್ಬನಿಗೂ ಕೂಡ ಒಂದೊಂದು ರೀತಿಯ ಒಂದು ಪ್ರತಿಭೆಯನ್ನು ಕೊಟ್ಟಿದ್ದಾನೆ ದೇವರು. ಒಬ್ಬ ಭಾಷಣ ಕಲೆಯಲ್ಲಿರ್ಬೋದು, ಇನ್ನೊಬ್ಬ ವ್ಯಾಪಾರ ಮಾಡುವವನಿರ್ಬೋದು, ಇನ್ನೊಬ್ಬ ರಾಜಕೀಯವಾಗಿ ಬೆಳೆಸಿಕೊಳ್ಳತಕ್ಕಂಥವನಿರ್ಬೋದು, ಬೇರೆ ಬೇರೆ ರೀತಿಯ ಪ್ರತಿಭೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸಲೀಮು ಮತ್ತು ಅವರ ಕುಟುಂಬಕ್ಕೆ ವ್ಯಾಪಾರ ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಪ್ರತಿಭೆಯನ್ನು ದೇವರು ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಏನು ಅಂತ ಹೇಳಿದರೆ, ಇಲ್ಲಿ ಮನೆಗಳಿಗೆ ಬೇಕಾದಂತಹ ವಸ್ತುಗಳನ್ನು ಕೊಡುವಂಥ ಒಂದು ಅಂಗಡಿಯನ್ನು 18 ವರ್ಷ ಇಲ್ಲಿ ಅವರು ವ್ಯಾಪಾರ ನಡೆಸಿದ್ದಾರೆ. ಕಾರಣಾಂತರದಿಂದ ಅದರಲ್ಲಿ ಏನೋ ಸ್ವಲ್ಪ ಸೋಲನ್ನು ಅನುಭವಿಸಲಿಕ್ಕೆ ಬಂತು. ವಿಚಲಿತರಾಗಲಿಲ್ಲ ಅವರು. ಮೊನ್ನೆ ತನಕ ಇಲ್ಲಿ ಜೀನಸು ವ್ಯಾಪಾರದ ಮಳಿಗೆ ಇತ್ತು. ಇವತ್ತು ರಸ್ತೆಯಲ್ಲಿ ಹೋಗುವಾಗ ಒಂದು ಬೇರೆಯೇ ಒಂದು ಕಟ್ಟಡ ಮತ್ತು ಒಂದು ಮಳಿಗೆಯನ್ನು ಕಾಣ್ತಾ ಇದ್ದೇವೆ. ಈ ಒಂದು ರೀತಿಯಲ್ಲಿ ಒಂದು ಬದಲಾವಣೆ ಮಾಡಿದ ತಕ್ಷಣ ಒಂದು ವ್ಯಾಪಾರವನ್ನು ಮಾಡಬೇಕಾದ್ರೆ ಇದರ ಅರ್ಥ ಅದೊಂದು ವಿಶೇಷ ವ್ಯಾಪಾರದ ಪ್ರತಿಭೆ ಅಂತ ಹೇಳ್ಬೋದು. ಆದ್ದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇನ್ನೂ ಕೂಡ ಮಾತನಾಡುವವರಿದ್ದಾರೆ, ಪ್ರಸಾದ್ ರವರಿದ್ದಾರೆ, ಫಾರೂಕ್ ಅವರಿದ್ದಾರೆ, ಬೇರೆ ಬೇರೆ ಜನ ಇದ್ದಾರೆ. ಆದ್ದರಿಂದ ಅವರ ಈ ಪ್ರಾರಂಭ ಏನಿದೆ ಇದು ದೇವರದಕ್ಕೆ ಅವರ ಈ ವ್ಯಾಪಾರಕ್ಕೆ ಒಳ್ಳೆಯ ರೀತಿಯ ಆಶೀರ್ವಾದವನ್ನು ಕೊಡಲಿ. ಮತ್ತು ಇಷ್ಟರ ತನಕ ಈ 18 ವರ್ಷದಲ್ಲಿ ಈ ಜಾಗದಲ್ಲಿ ಏನು ಅವರು ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ಕಾಣ್ತಾ ಇದ್ದರು, ಪ್ರತಿಯೊಬ್ಬರನ್ನು ಎಷ್ಟು ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದರು. ಈ ಅಂಗಡಿಗೆ ಇಲ್ಲಿ ಅವರು ಸ್ವಲ್ಪ ದಿವಸದಿಂದ ಇಲ್ಲಿ ಸಾಮಾನು ಏನಿರಲಿಲ್ಲ, ಆದರೂ ಕೂಡ ಬಂದಂತಹ ಜನ ಒಮ್ಮೆ ನೋಡ್ತಾ ಇದ್ದರು ಸಲೀಮ್ ಅವರು ಇದ್ದಾರಾ. ಇದು ಎಲ್ಲವೂ ಕೂಡ ಅವರ ವ್ಯಕ್ತಿತ್ವದ ಆ ಒಂದು ಪ್ರತಿಭೆಯ ಗುಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವರಿಗೂ ಅವರ ಕುಟುಂಬಕ್ಕೂ ನಮಗೂ ನಮ್ಮೆಲ್ಲರ ಕುಟುಂಬಕ್ಕೂ ಅಲ್ಲಾಹನು ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ಕರುಣಿಸಲಿ. ನಾವೆಲ್ಲರೂ ಏನು ವ್ಯವಹಾರ ಮಾಡ್ತಾ ಇದ್ದೇವೆ ಬೇರೆ ಬೇರೆ ರೀತಿಯಲ್ಲಿ, ನಮ್ಮೆಲ್ಲರ ಅವರಿಗೆ ಸಲೀಮ್ ಅವರಿಗೆ ಮತ್ತು ನಮಗೆಲ್ಲರಿಗೆ ಅಲ್ಲಾಹನ ಆಶೀರ್ವಾದ ಇರಲಿ, ನಮ್ಮೆಲ್ಲರ ಇದು ಯಶಸ್ವಿ ಆಗಲಿ ಅಂತೇಳಿ ಹಾರೈಸಿ ಅವಕಾಶಕ್ಕಾಗಿ ಒಂದೇ ನಾಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೇರಿದಿನಂಚಿನ ಮಾತಾ ಆತ್ಮೀಯ ಬಂಧುಲೆ
ಇನಿ ಸಲೀಮು ಮೆಗಾ ಮಾರ್ಟ್ ಮಲ್ಪಿನ ಒಂಜಿ ಬೇತೆನೆ ನಮ್ಮದಂಜಿ ವಹಿವಾಟನ್ನು ಈ ಅಂಗಡಿ ಮಲ್ತಿದ್ದೇವೆ. ನಡೆದು ದುಂಬಾರು ಸೂಪರ್ ಮಾರ್ಕೆಟ್ ಮಲ್ತೊಂದಿದ್ದೇವೆ. ಮಾತಿರ್ಲ ಪಾತಿರ್ನಕುಲು ಪಂಡೇರು ಆರ್ನ ಬೇತೆ ಬೇತೆ ವೈಶಿಷ್ಟ್ಯವನ್ನು ಪಂಡೇರು ಬೇರದ ಬಗ್ಗೆ ಆರ್ನ ಗುಣನಡತೆದ ಬಗ್ಗೆ ಯಾನ್ ಪನ್ಪಿಂದಾದ ಬಂಡ ನಮ್ಮ ಮಾತ ಇತ್ತೆ ಸೌಹಾರ್ದತೆಗೆ ಮಸ್ತ್ ಪೇಚಾಡೋದಿಲ್ಲ. ಸೌಹಾರ್ದತೆ ಇಂಚಿನ ಅಂದು ಸಲೀಮ ಕಾಂತುವುದು ಮರಪೊಡಿ ಏರ್ಲ ದಯಪಂಡ ಆರ್ನ ಅಂಗಡಿಗೆ ಏತು ಜನ ಮುಸ್ಲಿಮರು ಬರ್ಪೇರು, ಅದೇ ಜನ ಹಿಂದುಲು ಬರ್ಪೇರು, ಅದೇ ಜನ ಕ್ರಿಶ್ಚಿಯನ್ದಗಳು ಬರ್ಪೇರು. ದಯಪಂಡ ಆರ್ನ ಒಂಜಿ ಆ ಬುದ್ಧಿವಂತಿಕೆ ಅಂಚ ಬತ್ತಿನಕ್ಲಿನ ಒಂಜಿ ಎದುಕೊನ್ನ ರೀತಿ ಅಕ್ಲಿ ಬೋಡೈನ ಸಾಮಾನು ಕೊರ್ಪಿನ ಅವು ನಿಜವಾದಲ ಬೋಡು ಬೊಕ್ಕದಾದ ಬಂಡ ನಮ್ಮ ಇನಿ ಮಾತ ಸೇರ್ದ ನಮ್ಮ ಮಾತ ಎನ್ನ ಮಾಮಿ ಇನ್ನೇನು ಉದಿಪನ ಮಲ್ತೇರು ಆರ್ನ ಕೈಗುಣ ಇಂಚಿನ ಮಾತೆರೆಲ್ಲ ಗೊತ್ತುಂಡು. ಆರು ಎಂಕ್ಲೆ ಮಾತ್ರೆ ಅಮ್ಮತ್ತು ಇಡೀ ಊರಿಗೆ ಒಂಜಿ ಅಮ್ಮ ಅಂಚಾದ ಆರ್ನ ಕೈಗುಣೋಟ ಇನ್ನಿಂದ ಉದಿಪನಾತಂಡು ವಿಶೇಷವಾದ ಬಂಡಂದ ಎಂಕಲ್ನ ಬಾರಿ ಪ್ರೀತಿದ ಮಾಮ ರಘುರಾಮ್ ಕಾಜವೇರು ಆರ್ಲ ಇದ್ದೆ ಖಂಡಿತವಾದಲ್ಲ ಮಿತ್ರದ್ದು ತೂದು ಖಂಡಿತವಾದಲ್ಲ ಸಲೀಮ್ಗೆ ಆಶೀರ್ವಾದ ಮಲ್ಪೆ ಬಂಡದು ಈ ಯಶಸ್ಸು ಆರ್ನ ಉದ್ಯಮ ನನಲಾತ್ ಯಶಸ್ಸವಾಡು ಗ್ರಾಹಕರಿಗೆ ಎಡ್ಡೆ ತೃಪ್ತಿ ಕೊರ್ಪಿನ ಅಂಚನೆ ಆರ್ಲ ಗ್ರಾಹಕರಿನ ಬುಳಪವನ್ನು ಒಟ್ಟಿಗೆ ಆರ್ಲ ಈ ಉದ್ಯಮಡು ಬುಳೆದು ನನಲಾತ್ ಯಶಸ್ಸು ಆವರಣದ ಬಂಡದು ನಮ್ಮ ನಂಬಿನ ದೈವ ದೇವರಡ ಮಾತ ಧರ್ಮದ ದೇವರನಗಳ ಪ್ರಾರ್ಥನೆ ಮಾಡ್ಬೋದು ಯಾರಿಗೆ ಶುಭ ಹಾರೈಕೆ ಮಾಡ್ತದೆ. ಸೇರಿರುವ ಎಲ್ಲ ಹಿರಿಯರೇ, ಇವತ್ತು ಉದ್ಘಾಟನೆಗೊಂಡ ಈ ಮೆಗಾ ಸೇಲ್ಸ್ ಮೆಗಾ ಮಾರ್ಟ್ ಇದು ಉತ್ತರೋತ್ತರ ಬೆಳೆಯಲಿ ಅಂತ ಹಾರೈಸುತ್ತಾ ಇವತ್ತು ಪ್ರಸ್ತಾಪ ಮಾಡಿದಂತೆ ನಾನು ಕೂಡ ಸಲೀಮ್ ಅಂದರೆ ಅದು ಮೇಘಾ ಸಲೀಮ್ ಅಂತ ನೆನೆಸಿದ್ದೆ. ಮೇಘ ಅಂದರೆ ಮೋಡ, ಬಹುಶಃ ಅವರ ಮೋಡ ಕರಗಿತ್ತು ಅಂತ ನೆನೆಸ್ತೇನೆ. ಆ ಮೋಡ ಇವತ್ತಿಗೆ ಕರಗಿ ಅದು ಮೆಗಾ ಸಲೀಮ್ ಅಂತ ಆಯಿತು. ಇಷ್ಟರವರೆಗೆ ಅವರು ಮೇಘಾ ಸಲೀಮ್ ಆಗಿದ್ದರು. ಮೇಘ ಅಂದರೆ ಅದು ಮೋಡ, ಅದು ಕರಗಿ ಹೋಯಿತು. ಅವರ ಆ ದಿನಸಿ ವ್ಯಾಪಾರದಲ್ಲಿ ಅವರ ಸೋಲು ಬಹುಶಃ ಇದೊಂದು ಉನ್ನತಿಗೆ ಕಾರಣ ಆಗಬೇಕು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇಲ್ಲಿ ನಾನು ಉದ್ಘಾಟನೆ ಮಾಡಿದವರು ನಮ್ಮೆಲ್ಲರ ಹಿರಿಯರಾದ ರಘುರಾಮ್ ಕಾಜವರವರ ಶ್ರೀಮತಿಯವರು, ಧರ್ಮಪತ್ನಿಯವರು, ಅದೇ ರೀತಿ ಇಲ್ಲಿ ನೆರೆದಿರುವಂಥವರೆಲ್ಲರೂ ನಮ್ಮ ಊರಿನ ಗಣ್ಯರಾಗಿದ್ದೀರಿ. ನಮ್ಮ ಹಾಜಿ ಅಹಮದ್ ಬಾವರವರಿದ್ದಾರೆ, ಅವರವರ ಕುಟುಂಬದವರು. ಅದೇ ರೀತಿ ಇಬ್ರಾಹಿಂ ಹಾಜಿ ಅವರಿದ್ದಾರೆ, ಅವರು ಕೂಡ ಈ ಮೇಘಾ ಸಲೀಮ್ ಮತ್ತು ನಮ್ಮ ಶಾಫಿಯವರ ಕುಟುಂಬಸ್ಥರು. ವ್ಯಾಪಾರ ಇವರಿಗೆ ಹುಟ್ಟು ಗುಣ, ಆದ್ದರಿಂದ ಕೈ ಸುಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹೊಸ ಚಿನ್ನಪ್ಪ ಗೌಡರು ಹೇಳಿದ ಹಾಗೆ ಶಿಸ್ತು ತಪ್ಪಿದ ಕಾರಣಕ್ಕೆ, ತಾಳ ತಪ್ಪಿದಿಂದ ರಾಗ ಹೇಗೆ ಎಲ್ಲೆಲ್ಲಿಗೂ ಹೋಗ್ತದೆ, ಅದೇ ರೀತಿ ನಮ್ಮ ಸಲೀಂ ಅವರು ಅವರ ಸಮಾಜಮುಖಿ ಚಿಂತನೆ, ಜನರ ನೋವನ್ನು ಶ್ರವಣ ಮಾಡುವುದಕ್ಕಾಗಿ ಹೊರಟಿದ್ದರಿಂದ ಅವರು ವ್ಯಾಪಾರದಲ್ಲಿ ಸೋಲನ್ನು ಅನುಭವಿಸಿದ್ರು ಅಂತ ನಾನು ಭಾವಿಸ್ತೇನೆ. ಖಂಡಿತವಾಗಿಯೂ ಸಮಾಜಮುಖಿ ಚಿಂತನೆಯೊಂದಿಗೆ ನಿಮ್ಮ ಈ ಜನೋಪಯೋಗಿ ಕೆಲಸ, ಅದರ ಜೊತೆಗೆ ನಿಮ್ಮ ಉದ್ಯಮ ಕೂಡ ನಿಮ್ಮ ದೃಷ್ಟಿಯಲ್ಲಿರಲಿ, ನಿಮ್ಮ ದೃಷ್ಟಿ ಅಲ್ಲಿ ಕೂಡ ಕೇಂದ್ರೀಕೃತವಾಗಲಿ. ಬರೀ ಸಮಾಜದ ಚಿಂತನೆಯನ್ನು ಇಟ್ಕೊಂಡು ನೀವು ಮುಂದುವರಿದರೆ ನಿಮಗೆ ಅದು ಕೈ ಸುಡುವುದು ಖಂಡಿತ. ಆದ್ದರಿಂದ ನೀವು ಪಾದರಸ ಚುರುಕು ನಿಮ್ಮಲ್ಲಿದೆ, ಆ ಚುರುಕನ್ನು ಇಲ್ಲಿ ನೀವು ಬಳಸಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಬೆಳವಣಿಗೆ ಅದು ಅಸಾಧ್ಯವೇ ಅಲ್ಲ. ನೀವು ಇಲ್ಲಿ ಒಂದು ಗುರುತು ಮೈಲುಗಲ್ಲಾಗಿ ಬೆಳೀತೀರ ಎಂಬ ಭಾವನೆ ನನ್ನಲ್ಲಿದೆ. ದೇವರು ನಿಮಗೆ ಅನುಗ್ರಹವನ್ನು ಹರಿಸಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಎಲ್ಲರಿಗೂ ವಂದಿಸ್ತಾ, ಮಂಜನಾಡಿ ಮತ್ತು ಕೊಣಾಜೆ ಗ್ರಾಮದ ಈ ಕೂಡು ಭಾಗದಲ್ಲಿ ಮೆಗಾ ಮಾರ್ಟ್ ಎಂದ ಸಲೀಮ್ರವರ ಒಂದು ಮಾಲಕತ್ವದಲ್ಲಿ ಒಂದು ಪ್ರಾರಂಭಗೊಂಡಿದೆ. ಇದಕ್ಕೆ ಪ್ರಥಮವಾಗಿ ಶುಭವನ್ನು ಹಾರೈಸ್ತಾ, ಈ ಪ್ರದೇಶದಲ್ಲಿ ಸಲೀಮ್ರವರು ಎಲ್ಲರೊಂದಿಗೆ ಒಂದು ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದಾರೆ. ಅದರ ಜೊತೆಗೆ ಒಂದು ಶಿಸ್ತನ್ನು ಒಂದು ರೂಢಿಸಿಕೊಂಡು ಇಲ್ಲಿಯ ಜನರ ಬೇಡಿಕೆಗೆ ತಕ್ಕ ಹಾಗೆ ಒಂದು ಗುಣಮಟ್ಟದ ವಸ್ತುಗಳನ್ನು ಪೂರೈಸಲಿಕ್ಕೆ ಒಂದು ಆ ಭಗವಂತನು ನಿಮಗೆ ಆಶೀರ್ವದಿಸಲಿ ಎಂದು ಈ ಸಂದರ್ಭದಲ್ಲಿ ನಮಗೆ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ನನ್ನ ತಮ್ಮ ಸಲೀಂ ಮೇಘ, ಅವನ ಹೆಸರು ಸಲೀಂ ಆದರೂ ಮೇಘ ಎಂಬ ಒಂದು ಹೆಸರು ಅದರೊಳಗೆ ಜೋಡಣೆಯಾಗಿ ಬಂದರಿಂದ ಊರಿನ ಎಲ್ಲ ಜನರು ಸಲೀಂ ಮೇಘ ಅಂತ ಕರೀತಾ ಇದ್ದಾರೆ. ಬಹುಶಃ ಸಲೀಂ ಮೇಘ ಎಂಬ ಈ ಒಬ್ಬ ವ್ಯಕ್ತಿ 18 ವರ್ಷದಿಂದ ಈ ಹಸೈಗುಳಿಯಲ್ಲಿ ನಮ್ಮ ರಘುರಾಮ್ ಕಾಜವರವರ ಒಂದು ಏನೋ ಅವರ ಆ ಜಾಗದಲ್ಲಿ ಬಂದು ಒಂದು ವ್ಯಾಪಾರವನ್ನು ಆರಂಭಿಸಿದಾಗ ಬಹುಶಃ ಅವ ಯಾವುದರಲ್ಲೂ ಸೋಲಲಿಲ್ಲ. ಈಗ ತಾನೇ ನಮ್ಮ ಫಾರೂಕುಲ್ಲಾ ಹೇಳಿದಾಗೆ ಜನರ ಒಟ್ಟಿಗೆ ಸ್ವಲ್ಪ ಬೆರೆತಾಗ, ಜನಸೇವೆ ಮಾಡಿದಾಗ ಸ್ವಲ್ಪ ವ್ಯಾಪಾರದಲ್ಲಿ ನಷ್ಟ ಉಂಟಾಯಿತು. ಆದ್ದರಿಂದ
ರಘುರಾಮ್ ಕಾಜಾ ಅವರವರ ಇದೊಂದು ಈ ಜಾಗದಲ್ಲಿ ಯಾವನೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಅಂಗಡಿ ಮಾಡಿದರೂ ಅದು ಇಷ್ಟ ತನಕ ಅದು ಸೋಲಲಿಲ್ಲ, ಅದು ಮುಂದೆ ಬಂದಿದೆ. ಇವತ್ತು ಇದನ್ನು ಉದ್ಘಾಟನೆ ಮಾಡಿದಂಥ ಅವರ ಶ್ರೀಮತಿ ವಿಜಯಲಕ್ಷ್ಮಿ ಅಮ್ಮ ಅವರು ಕೂಡ ಅವರ ದಿವ್ಯ ಹಸ್ತದಿಂದ ಎಲ್ಲರೂ ಹೇಳಿದಾಗೆ ಅವರು ಯಾವುದು ಮುಟ್ಟಿದ್ದಾರೆ ಅದು ಯಾವಾಗಲೂ ಅದು ಮೇಲೆ ಹೋಗಿದೆ ಅಂತ ಹೇಳಿದರು. ಈಗ ನಾನು ಕೂಡ ಅದನ್ನೇ ಭಾವಿಸಿ ದೇವರ ದಯದಿಂದ ಅವರ ದಿವ್ಯ ಹಸ್ತದಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಸಲೀಂ ಮೇಘಾ ಮಾರ್ಟ್ ಎಂಬುದನ್ನು ಇವತ್ತು ಅಸೈಗುಳಿಯಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರ ಮಳಿಗೆಗಳು ವಿಸ್ತಾರವಾಗಲಿ ಎಂದು ನಾನು ಅವನಿಗೆ ಶುಭ ಹಾರೈಸುತ್ತಾ, ಇವತ್ತು ನನಗೆ ಒಂದು ದೊಡ್ಡ ಸಂತೋಷ ಏನೆಂದರೆ, ನಾನು ಕಲಿತದ್ದು ಹರೇಕಲ ಶಾಲೆಯಲ್ಲಿ. ಹರೇಕಲ ಶಾಲೆಯ ನನ್ನ ಮಾಸ್ಟರ್ ಆಗಿರುವಂಥ ರವೀಂದ್ರ ಮಾಸ್ಟರ್ ಅವರ ಎದುರುಗಡೆ ನಿಂತು ಅವರು ಕಲಿಸಿದ ಆ ಪಾಠದಲ್ಲಿ ಒಂದೆರಡು ನುಡಿಮುತ್ತುಗಳನ್ನು ನಿಮ್ಮೆಲ್ಲರ ನಮ್ಮ ಗುರುಗಳ ಎದುರುಗಳಲ್ಲಿ ಕೂತ್ಕೊಂಡು ಮಾತಾಡುವ ಒಂದು ಶಕ್ತಿ ಆ ಭಗವಂತ ನಮಗೆ ಕೊಟ್ಟಿದ್ದರೆ ಅದು ನಾವು ಹರೇಕಲ ರಾಮಕೃಷ್ಣ ಶಾಲೆಯಲ್ಲಿ ಕಲಿತಂಥ ಆ ಒಂದು ಶಾಲೆಯಲ್ಲಿ ನಾವು ಕಲಿತ ವಿದ್ಯಾರ್ಥಿಯಾಗಿದ್ದರಿಂದ ನನಗೂ ನನ್ನ ಗುರುಗಳ ಎದುರಲ್ಲಿ ನಾನು ಒಂದೆರಡು ಮಾತಾಡಲಿಕ್ಕೂ ಕೂಡ ಹೆದರಿಕೆ ಆಗ್ತದೆ. ಗುರುಗಳಂದ್ರೆ ಮುಂಚೆ ಇದ್ದ ಗುರುಗಳು ಹೇಗೆ ಅಂದರೆ ಅವರ ಎದುರುಗಳಿ ಹೋಗುವಾಗ ಒಂದು ಹೆದರಿಕೆ ಇತ್ತು. ಆಗಿರುವಾಗ ನಾನು ನನ್ನ ಗುರುಗಳನ್ನು ಕೂಡ ಈ ವೇದಿಕೆಯಲ್ಲಿ ನೆನೆಸುತ್ತೇನೆ. ಎಲ್ಲ ಗಣ್ಯರು ಇದ್ದಾರೆ, ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನನ್ನ ಗುರುಗಳ ಒಬ್ಬರ ಹೆಸರನ್ನು ನನಗೆ ಹೇಳಲೇಬೇಕು. ಅವರ ಆ ಪಾಠದಿಂದ ನಾನು ಇವತ್ತು ಸಮಾಜದಲ್ಲಿ ಸಮಾಜಮುಖಿ ಕೆಲಸ ಮಾಡಿ ಹಲವಾರು ಪ್ರಶಸ್ತಿಗಳನ್ನು ಡಾಕ್ಟರೇಟ್ಗಳನ್ನು ಕೂಡ ಪಡೆಯಲಿಕ್ಕೆ ಕಾರಣಕರ್ತರಾದ ನಮ್ಮ ಗುರುಗಳಾದ ರವೀಂದ್ರ ಮಾಸ್ಟರ್ ಅವರಿಗೆ ನಾನು ಮಗದೊಮ್ಮೆ ವಂದಿಸ್ತಾ ಇದ್ದೇನೆ. ಅವರ ಆಶೀರ್ವಾದವನ್ನು ಕೂಡ ನಾನು ಕೇಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಎಲ್ಲ ಗಣ್ಯರು ಬಂದಿದ್ದೀರಿ. ನನ್ನ ತಮ್ಮ ಸಲೀಮಿನ ಈ ಒಂದು ವ್ಯಾಪಾರಕ್ಕಾಗಿ ತಾವೆಲ್ಲರೂ ಎರಡು ಹಿತವಚನಗಳನ್ನು ನುಡಿದಿದ್ದೀರಿ. ಬಹುಶಃ ಮುಂದಿನ ದಿನಗಳಲ್ಲಿ ಸಲೀಂ ಮೇಘಾ ಎಂಬ ಈ ಹೆಸರು, ಮೇಘಾ ಮಾರ್ಟ್ ಎಂಬ ಹೆಸರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಮಳಿಗೆಗಳನ್ನು ತೆರೆಯಲು ಅಲ್ಲಾಹನು ಅದೇ ರೀತಿ ದೇವರು ಎತ್ತಿಸಿಕೊಡಲಿ ಎಂದು ಹೇಳುತ್ತಾ, ತಾವು ಬಂದಂಥ ಎಲ್ಲ ಗಣ್ಯರಿಗೂ, ನಮ್ಮ ಇವತ್ತು ಉದ್ಘಾಟನೆ ಮಾಡಿದಂಥ ನಮ್ಮ ಅಮ್ಮ ವಿಜಯಲಕ್ಷ್ಮಿ ಅವರಿಗೂ ಮತ್ತು ನನ್ನ ರಘುರಾಮ್ ಕಾಜಿ ಅವರನ್ನು ನಾನೊಂದು ಮಾತು ಹೇಳಲೇಬೇಕಾಗ್ತದೆ. ಯಾಕೆಂದರೆ ಸಲೀಂ ಅಂಗಡಿ ಮಾಡಿದ ಮೇಲೆ ನನ್ನ ಒಂದು ತುಂಬ ಹತ್ತಿರದ ಒಂದು ಗೆಳೆಯರಾಗಿದ್ದರು. ಅಂದರೆ ಏನಾದರೂ ಬಂದರೆ ಅವರು ನಾನು ಮಾತಾಡದೆ ಹೋಗ್ತಿರಲಿಲ್ಲ. ಆದ್ದರಿಂದ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸುತ್ತೇನೆ. ಮತ್ತು ಅವರ ಮಗಳು ಮತ್ತು ಅವರ ಹಳಿಯರು ಕೂಡ ಇದ್ದಾರೆ, ನನಗೆ ಹೆಸರು ಗೊತ್ತಿಲ್ಲ, ಕ್ಷಮಿಸಬೇಕು. ಆದ್ದರಿಂದ ತಾವೆಲ್ಲರೂ ಈ ಶ್ರೀನಾಥ್ ಕೊಂಡೆ ಅವರಿಗೂ ಕೂಡ ಇದ್ದಾರೆ. ಬಹುಶಃ ನಾನು ಶ್ರೀನಾಥ್ ಕೊಂಡೆ ಮತ್ತು ವಿಜಯಲಕ್ಷ್ಮಿ ಅಮರವತ್ತು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನನ್ನ ತಮ್ಮನಿಗೆ ತಾವು ಒಂದು ಶ್ರೀರಕ್ಷೆಯಾಗಿ ಅವನಿಗೆ ವ್ಯಾಪಾರ ಮಾಡಲು ತಮ್ಮ ಎಲ್ಲ ಇದನ್ನು ನೀವು ಕೊಡಬೇಕೆಂದು ಎಲ್ಲರ ಮುಂದೆ ನಾನು ತಮ್ಮಲ್ಲಿ ಒಂದು ಮನವಿಯನ್ನು ಮಾಡುತ್ತಾ ಇದ್ದೇನೆ. ಆದ್ದರಿಂದ ಅವನಿಂದ ಏನಾದರೂ ಹೆಚ್ಚು ಕಮ್ಮಿ ಬಂದರೂ ನಿಮ್ಮ ಮಗನಾಗಿ ನೋಡಿ ಅವನಿಗೆ ವ್ಯಾಪಾರದಲ್ಲಿ ಮುಂದೆ ಬರುವ ಹಾಗೆ ಮಾಡಬೇಕೆಂದು ತಮ್ಮಲ್ಲಿ ನಾನು ವಿನಂತಿ ಮಾಡುತ್ತಾ ಇದ್ದೇನೆ. ಇವತ್ತು ಬಂದಂಥ ಎಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬ ಎಲ್ಲರಿಗೂ ನಾನು ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನಮ್ಮ ಸರ್ ಇವರು ಚಿನ್ನಪ್ಪ ಗೌಡ ಸರ್ ಮತ್ತು ನಮ್ಮ ಪ್ರಸಾದ್ ರೈವರು ಕೂಡ ಒಳ್ಳೆಯ ಮಾತುಗಳನ್ನು, TS ಅಬ್ದುಲ್ಲಾ, ಎಲ್ಲರೂ, ಇಬ್ರಾಹಿಂ ಹಾಜಿ, ನಮ್ಮ ಹಿರಿಯರು. ಒಂದು ಉದಾಹರಣೆ ಹೇಳಬಲ್ಲೆ ನಾನು, ಯಾಕೆಂದರೆ ನನ್ನ ತಂದೆಯ ತುಂಬ ಆಪ್ತ ಸ್ನೇಹಿತ ಇಬ್ರಾಹಿಂ ಹಾಜಿ ಕೋಡ್ಜಲ್. ಒಂದು ಸಲ ಇಲ್ಲಿ ಇದರಲ್ಲಿ ನಮ್ಮದು ಮಕ್ಕಳಿರುವಾಗ ಚಿಕ್ಕ ಒಂದು ಗಲಾಟೆ ಆಗಿತ್ತು. ಆವಾಗ ನಾನು ಇವರ ಮನೆಗೆ ಹೋಗಿ ನನ್ನ ತಂದೆ ಅಲ್ಲಿಗೆ ಹೋಗ್ಲಿಕ್ಕೆ ಹೇಳಿದರು. ಆವಾಗ ಇವರು ನನ್ನನ್ನು ಆ ಚಿಕ್ಕದಲ್ಲಿ ನಾನು ನೋಡಿದ ಒಂದು ಅನುಭವ ನಾನು ನಿಮಗೆ ಹೇಳಲಿಚ್ಛಿಸ್ತೇನೆ. ಅಲ್ಲಿ ಹೋಗಿ ನಮಗೆ ಏನು ಬೇಕು ಅದನ್ನು ಇದು ಮಾಡಿ ಸರಿ ಮಾಡಿ ನನ್ನನ್ನು ಕಳಿಸಿದಂಥ ನಮ್ಮ ಹಿರಿಯರು ಇಬ್ರಾಹಿಂ ಹಾಜಿ ಅವರನ್ನು ಕೂಡ ನಾನು ಈ ಮೂಲಕ ನಿಮ್ಮೆಲ್ಲರ ಮುಂದೆ ನಾನು ಅವರನ್ನು ಕೂಡ ನೆನಪಿಸಿಕೊಳ್ಳುತ್ತಾ, ತಾವೆಲ್ಲರೂ ನನ್ನ ತಮ್ಮನ ಈ ವ್ಯಾಪಾರಕ್ಕಾಗಿ ತಾವೆಲ್ಲರೂ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಅದೇ ರೀತಿ ತಮ್ಮೆಲ್ಲ ಮನೆಯ ಗ್ರಾಹಕ ವಸ್ತುಗಳಿಗೆ ತಾವು ಈ ಮಳಿಗೆ ಬಂದು ಭೇಟಿ ಕೊಟ್ಟು ಇದನ್ನು ಖರೀದಿ ಮಾಡಬೇಕು. ಮತ್ತು ಇಲ್ಲಿ ಯಾವುದೇ ಒಂದು ಸುಳ್ಳು ಹಾಗೂ ಯಾವುದೇ ವಸ್ತುವನ್ನು ಕೊಡುವಾಗ ಒಂದು ಉತ್ತಮವಾದ ವಸ್ತುವನ್ನು ಅವನು ಕೊಡ್ತಾನೆ, ಅದರಲ್ಲಿ ಯಾವುದೇ ಒಂದು ಡೌಟ್ ಬೇಡ. ಯಾಕೆಂದರೆ ಎಲ್ಲರೂ ಈಗ ಹೇಳಿದಾಗೆ ಕೊಡುವಾಗ ನಾವು ಒಳ್ಳೆಯ ವಸ್ತುಗಳನ್ನು ಮಾರಾಟ ಮಾಡಬೇಕು. ಆದ್ದರಿಂದ ವ್ಯಾಪಾರ ಕೂಡ ಜಾಸ್ತಿ ಆಗುತ್ತದೆ.
ಎಲ್ಲರಿಗೂ ನಾನು ಒಂದೇ ವಾಕ್ಯದಲ್ಲಿ ಅಭಿನಂದಿಸುತ್ತಾ ನನ್ನ 2 ಮಾತುಗಳನ್ನು ನಾನು ನಿಲ್ಲಿಸ್ತಾ ಇದ್ದೇನೆ. ಇವತ್ತು ನಮಗೆಲ್ಲ ಭಾಳ ಸಂತೋಷದ ದಿನ. ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮೇಘಾ ಸಲೀಮ್ರವರು ಇವತ್ತು ಮೆಗಾ ಮಾರ್ಟ್ ಎಂಬ ಒಂದು ಸಂಸ್ಥೆಯನ್ನು ಇಲ್ಲಿ ಆರಂಭ ಮಾಡಿದ್ದಾರೆ. ಅವರು ಚಿಕ್ಕಂದಿನಲ್ಲೇ ಭಾಳ ದೃಢಚಿತ್ತದ ವ್ಯಕ್ತಿ, ವ್ಯಾಪಾರದಲ್ಲಿ ಭಾಳ ಜಾಣರು ಕೂಡ. ಅವರು ವಿದೇಶದಲ್ಲಿ ದುಡಿದು ಭಾಳ ಸಂಪಾದನೆಯನ್ನು ಮಾಡಿಕೊಂಡು ಊರಿಗೆ ಬಂದು ಇಲ್ಲಿ ವ್ಯಾಪಾರವನ್ನು ಪ್ರಾರಂಭ ಮಾಡಿದರು. ಬಹುಶಃ ಸ್ವಲ್ಪ ರಾಜಕೀಯದ ಒಲವು ಬಂದ ಕಾರಣ ಅವರ ವ್ಯಾಪಾರದಲ್ಲಿ ಸ್ವಲ್ಪ ಅವರಿಗೆ ಕಷ್ಟ ಆದರೂ ಕೂಡ ನಾವು ಅವರ ಸ್ನೇಹಿತರಾಗಿ ಆ ಸಂದರ್ಭದಲ್ಲಿ ಕೂಡ ಅವರಿಗೆ ಕೆಲವು ಸಲಹೆ ಮಾರ್ಗದರ್ಶನ ನೀಡಿದೆವು. ಅದು ಇವತ್ತು ನಮಗೆಲ್ಲ ಭಾಳ ಸಂತೋಷ ಆಯಿತು. ಅವರು ಈ ಒಂದು ವ್ಯಾಪಾರ ಮಳಿಗೆಯನ್ನು ಬೇರೆ ರೂಪಾಂತರಿಸಿ ಇವತ್ತು ಎಲ್ಲ ಗ್ರಾಹಕರಿಗೆ ಬೇಕಾದಂಥ ವಸ್ತುಗಳು ಇಲ್ಲಿ ಸಿಗ್ತದೆ. ತಾವೆಲ್ಲ ಈ ಊರಿನ ನಾಗರಿಕ ಬಂಧುಗಳು, ಪರ ಊರಿನ ನಾಗರಿಕ ಬಂಧುಗಳು ಈ ಒಂದು ಸಂಸ್ಥೆಯ ಸದುಪಯೋಗವನ್ನು ಪಡೆಯುವುದರ ಮೂಲಕ ಈ ಒಂದು ಸಂಸ್ಥೆಗೆ ತಮ್ಮ ಶುಭವನ್ನು ಕೋರಬೇಕು ಮತ್ತು ಅವರಿಗೆ ತಮ್ಮ ಬೆಂಬಲವನ್ನು ನೀಡಬೇಕಂತ ಹೇಳಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಶ್ರೀಮತಿ ವಿಜಯಲಕ್ಷ್ಮಿ ಕಾಜವರವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳಿಕೊಂಡು, ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾಜಿ ವಿಶ್ರಾಂತ ಉಪಕುಲಪತಿಗಳು ನಮ್ಮೆಲ್ಲರಿಗೂ ಆತ್ಮೀಯರಾದ ಚಿನ್ನಪ್ಪ ಗೌಡರು ಈ ಸಂಸ್ಥೆಯನ್ನು ಇವತ್ತು ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ಧನ್ಯವಾದವನ್ನು ಹೇಳಿಕೊಂಡು, ಹಿರಿಯರಾದಂಥ ಹಾಜಿ ಇಬ್ರಾಹಿಂ ಕೋಡಿಜಾಲ್ರವರಿಗೂ ಧನ್ಯವಾದವನ್ನು ಹೇಳಿಕೊಂಡು, ನನ್ನ ಕಾಲೇಜಿನ ಸ್ನೇಹಿತರು ಈ ಒಂದು ಕಟ್ಟಡದ ಮಾಲಕರಾದಂಥ ಶ್ರೀನಾಥ್ ಕೊಂಡೆಯವರಿಗೂ ನಾನು ಧನ್ಯವಾದವನ್ನು ಹೇಳಿಕೊಂಡು, ಪ್ರಸಾದ್ ರೈ ಅವರಿಗೂ ಧನ್ಯವಾದವನ್ನು ಹೇಳಿಕೊಂಡು, ನನ್ನ ಮಾರ್ಗದರ್ಶಕರು ಆತ್ಮೀಯರಾದಂಥ ರವೀಂದ್ರ ರೈ ಅವರಿಗೂ ಧನ್ಯವಾದವನ್ನು ಹೇಳಿಕೊಂಡು, ಹಿರಿಯರು ಈ ಒಂದು ಕುಟುಂಬದ ಹಿರಿಯ ವ್ಯಕ್ತಿಯೂ ಆದಂಥ ಅಹಮದ್ ಬಾವ ಹಾಜಿಯವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಧನ್ಯವಾದವನ್ನು ಹೇಳಿಕೊಂಡು, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಶೌಕತ್ ಅಲಿ ಅವರಿಗೂ ಧನ್ಯವಾದವನ್ನು ಹೇಳಿಕೊಂಡು, ಹಿರಿಯರಾದಂಥ TS ಅಬ್ದುಲ್ರವರು ನಮ್ಮ ಭಾಳಷ್ಟು ಮಾರ್ಗದರ್ಶಕರಾದಂಥ TS ಅಬ್ದುಲ್ರವರಿಗೂ ಧನ್ಯವಾದವನ್ನು ಹೇಳಿಕೊಂಡು, ಇಕ್ಬಾಲ್ ಸಾಮಣಿಗೆ ಅವರಿಗೂ ನಮ್ಮ ಸಲೀಮ್ರವರಿಗೂ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಧನ್ಯವಾದವನ್ನು ಹೇಳಿಕೊಂಡು, ನಿಮಗೆಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನು ಹೇಳಿಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೇವೆ. ಜೈ ಕರ್ನಾಟಕ. ಅಸೈಗುಲಿ ಪರಿಸರದಲ್ಲಿ ಸಲೀಂ ಮತ್ತು ಶಾಫಿಯವರ ಕುಟುಂಬದವರು ಮೆಗಾ ಮಾರ್ಟ್ ಎಂಬ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು, ಈ ಸಂಸ್ಥೆಯ ಮೂಲಕ ಈ ಭಾಗದ ಜನರಿಗೆ ಒಳ್ಳೆಯ ಸಾಮಗ್ರಿಗಳು ಸುಲಭ ದರದಲ್ಲಿ ದೊರಕುವಂತಾಗಲಿ, ಸಂಸ್ಥೆಯವರಿಗೂ ಕೂಡ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಕೆಲಸ ನಿರ್ವಹಿಸಿಕೊಂಡು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಈ ಭಾಗದಲ್ಲಿ ಒಂದು ಹೆಸರಾಂತ ಸಂಸ್ಥೆಯಾಗಿ ಮೆಗಾ ಮಾರ್ಟ್ ಬೆಳಗಲಿ ಎಂದು ಹಾರೈಸುವುದರಿಗೆ ಶುಭವನ್ನು ಕೋರಿ ನಮ್ಮೆಲ್ಲರ ಸಹಕಾರ ಇದೆ. ಮತ್ತು ಈ ಪರಿಸರದ ಜನರು ಕೂಡ ಹೆಚ್ಚಿನವರು, ಈಗ ಹಿರಿಯವರೆಲ್ಲ ನೀವಿದ್ದೀರಿ, ಎಲ್ಲರೂ ಕೂಡ
ಈ ಸಂಸ್ಥೆಗೆ ಭೇಟಿ ಕೊಟ್ಟು ಸಂಸ್ಥೆಯ ಅಭಿವೃದ್ಧಿಗೆ ಒಟ್ಟಾಗಿ ಸಹಕರಿಸಬೇಕು ಮತ್ತು ಸಂಸ್ಥೆಯವರು ಕೂಡ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಸಂಸ್ಥೆಯನ್ನು ತೆರೆಯುವಂತಾಗಲಿ ಭಗವಂತನವರಿಗೆ ಎಲ್ಲ ರೀತಿಯ ಆಶೀರ್ವಾದವನ್ನು ನೀಡಲಿ ಅಂತ ಶುಭ ಹಾರೈಸ್ತಾ ಇದ್ದೇನೆ. ನನ್ನ ಆತ್ಮೀಯ ಮಿತ್ರರು ಆದಂಥ ಸಲೀಮ್ರವರು ಬಹುಶಃ 18 ವರ್ಷದಿಂದ ಇಲ್ಲಿ ಮೇಘಾ ಸೂಪರ್ ಬಜಾರ್ ಅಂತ ಒಂದು ಮಳಿಗೆಯನ್ನು ಪ್ರಾರಂಭಿಸಿ ವ್ಯಾಪಾರ ಮಾಡ್ತಾಯಿದ್ರು. ಕಾರಣಾಂತರದಿಂದ ಕೆಲವು ವೈಫಲ್ಯ ಕಂಡ ನಂತರ ಈಗ ಇದನ್ನು ಮೇಘಾ ಮಾರ್ಟ್ ಆಗಿ ಪರಿವರ್ತಿಸಿ ಮನೆ ಉಪಯೋಗಿ ಸಾಮಗ್ರಿಗಳನ್ನು ಇಟ್ಟುಕೊಂಡು ಮಳಿಗೆಯನ್ನು ತೆರೆದಿರುತ್ತಾರೆ. ಇದಕ್ಕೆ ನಾನು ಶುಭ ಹಾರೈಸ್ತೇನೆ. ಇದರಲ್ಲಿ ಅವರಿಗೆ ಅಲ್ಲಾಹನು ಯಶಸ್ವಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸುತ್ತಾ, ನಮ್ಮೆಲ್ಲರ ಸಹೋದರರು ಅದೇ ರೀತಿ ನಮ್ಮ ಕುಟುಂಬಸ್ಥರು ಆಗಿರ್ತಕ್ಕಂತಹ ಸಲೀಮ್ರವರು ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಬಂದಿದ್ದು ಇದೀಗ ಮೆಗಾ ಸೂಪರ್ ಮಾರ್ಕೆಟ್ ಅನ್ನತಕ್ಕಂಥ ಒಂದು ಹೊಸ ವ್ಯಾಪಾರವನ್ನು ಮಾಡಿರ್ತಾರೆ. ಬಹುಶಃ ಈ ಅಸೈಗೋಳಿ ಪ್ರದೇಶದಲ್ಲಿ ಅವರು ಬಂದು ಕೇವಲ ವ್ಯಾಪಾರ ಮಾತ್ರವಲ್ಲದೆ ಸಾಮಾಜಿಕ ಕೆಲಸಗಳಲ್ಲಿ ಕೂಡ ಅವರು ತೊಡಗಿಸಿಕೊಂಡು ಬಂದು ಈ ಪ್ರದೇಶದ ಮಾತ್ರವಲ್ಲ ಅನೇಕ ಇಲ್ಲಿಯ ನೆರೆಯ ಜನರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಒಬ್ಬರು. ಈ ಸಂದರ್ಭದಲ್ಲಿ ಅವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಶುಭ ಹಾರೈಸುವುದರೊಂದಿಗೆ ಅವರ ಮುಂದಿನ ಈ ಒಂದು ವ್ಯಾಪಾರದಲ್ಲಿ ಅಲ್ಲಾಹನು ಅಭಿವೃದ್ಧಿ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಈ ಮೇಘಾ ಮಾರ್ಟ್ನ ನೂತನ ಈ ಉದ್ಘಾಟನಾ ಸಮಾರಂಭದಲ್ಲಿ ಈ ಒಂದು ಹೊಸದಾಗಿ ಮಳಿಗೆಯನ್ನು ಸ್ಥಾಪನೆ ಮಾಡಿದ್ದು ಖಂಡಿತ ಸಂತೋಷದ ವಿಷಯ. ಯಾಕೆಂದರೆ ಎಲ್ಲ ಹತ್ತಿರದವರಿಗಿರ್ಬೋದು, ದೂರದವರಿಗೂ ಇರ್ಬೋದು. ಏನು ಅಂದರೆ ಯಾವುದೇ ವಸ್ತುಗಳು ಒಂದೇ ಮಳಿಗೆಯಲ್ಲಿ ದೊರೆಯುವಂಥದ್ದು ಖಂಡಿತ ಗ್ರಾಹಕರಿಗೆ ಅದು ಸುಲಭವಾಗ್ತದೆ. ಹಾಗಿರುವಾಗ ಇವತ್ತು ನಮ್ಮ ಹಸೈಗೋಳಿ ಪರಿಸರದಲ್ಲಿ ಇಂಥ ಒಂದು ಶಾಪ್ ಉದ್ಘಾಟನೆ ಆಗಿದೆ. ತುಂಬಾನೇ ಖುಷಿ. ಹಾಗಿರುವಾಗ ಇದು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಖಂಡಿತ ಇದರ ಬಗ್ಗೆ ಮಾಲಕರು ಸಲೀಮ್ ಅವರು ಆಲೋಚನೆ ಮಾಡಲಿಕ್ಕಿದೆ. ಒಂದು ಒಳ್ಳೆ ಬಿಸ್ನೆಸ್ ಆಗಬೇಕು ಅಂತಾದರೆ ನಾವು ಮುಖ್ಯವಾಗಿ ಆಲೋಚನೆ ಮಾಡಬೇಕು ಈ ಗ್ರಾಹಕರನ್ನು ಸೆಳೆಯುವಂಥ ಒಂದು ರೀತಿ, ಮತ್ತೆ ಅವರೊಟ್ಟಿಗೆ ನಾವು ಯಾವ ರೀತಿ ಒಂದು ಒಳ್ಳೆಯ ರೀತಿಯಲ್ಲಿ ಸಂಪರ್ಕ ಇಟ್ಕೊಳ್ತೇವೆ ಆವಾಗನೇ ಚೆನ್ನಾಗಿ ಬಿಸ್ನೆಸ್ ಆಗುವಂಥದ್ದು. ಉದಾಹರಣೆಗೆ ಈಗ ನಾವೊಂದು ಕೋಳಿಯ ಬಿಸ್ನೆಸ್ ಮಾಡ್ತೀವಿ ಅಂತ ಇಟ್ಕೊಳ್ಳುವ. ಈಗ ಯಾವುದೋ ಈಗ ವಸ್ತುವನ್ನು ಒಂದು ಕಡೆ ನಾವು ಸಾಗಾಟ ಮಾಡುವಾಗ ಡೆಲಿವರಿ ಬಾಯ್ಸ್ ಇರ್ತಾರೆ. ಈಗ ನಾವು ಈ ಉದಾಹರಣೆಗೆ ಕೋಳಿಯನ್ನ ಮನೆಗೆ ತಲುಪಿಸುವಂತ ಸಂದರ್ಭದಲ್ಲಿ ಆವಾಗ ಸಾಧಾರಣ ನಾವೊಂದು 25 kg ಒಂದು ಕೋಳಿ ತಗೊಂಡ್ರೆ ಸಾಗಿಸುವಾಗ ಎಲ್ಲಿಯಾದ್ರೂ ಏನ್ ಹೇಳ್ತೀವಿ, ಸ್ವಲ್ಪ ಮಟ್ಟಿಗೆ ಆ ಡೆಲಿವರಿ ಬಾಯ್ ಎಲ್ಲೋ ಬೇರೆ ಕಡೆ ಸಾಗಿಸಿದ ಅಂತ ಇಟ್ಕೊಳ್ಳುವ. ಆವಾಗ ತಪ್ಪು ಡೆಲಿವರಿ ಬಾಯ್ದು ಆಗೋದಿಲ್ಲ. ಯಾಕೆಂದ್ರೆ ಆ ಜವಾಬ್ದಾರಿ ತಗೊಳ್ಳುವಂಥದ್ದು ಆ ಮಾಲೀಕ ನೋಡ್ಬೇಕು. ಆಗ ಆ ಗೂಡ್ಸ್ ಯಾವ ರೀತಿ ಮನೆಗೆ ಸೇರ್ಬೇಕು ಆ ರೀತಿ ಸೇರ್ಬೇಕು ಅಂತದ್ರಲ್ಲಿ ಒಂದು ಈ ರೀತಿಯ ಒಂದು ಗಮನ ಕೊಟ್ರೆ ಖಂಡಿತ ಬಿಸ್ನೆಸ್ ಚೆನ್ನಾಗಿ ನಡೀತದೆ. ಚೆನ್ನಾಗಿ ನಡಿಬೇಕು, ನಡೀಲಿಂತ ನಮ್ಮೆಲ್ಲರ ಶುಭ ಹಾರೈಕೆ.
ಮೇಘಾ ಮಾರ್ಟ್ ಇವತ್ತು ಉದ್ಘಾಟನೆ ನಮ್ಮ ಈ ನೆರೆಯಲ್ಲಿ ಉದ್ಘಾಟನೆ ಆಗಿದೆ. ಭಾಳ ಖುಷಿ ಆಗ್ತಿದೆ ಇಲ್ಲಿಯನ್ನು ನೋಡಿ. ಇಲ್ಲಿ ಸಿಗುವ ಕೆಲವು ಸಾಮಾನುಗಳು ನಾವು ದೂರದವರಿಗೆ ಹೋಗಿ ಪಡ್ಕೊಳ್ಬೇಕಾಗಿತ್ತು. ಇವತ್ತು ಸಲೀಮ್ರವರ ಈ ಒಂದು ಕಾರ್ಯ ಭಾಳ ಮೆಚ್ಚುಗೆ ಪಡ್ತದೆ. ಇದು ಹತ್ತಿರದಲ್ಲಿ ನಮಗೆ ಪರ್ಚೇಸ್ ಮಾಡುವಂಥ ಒಂದು ಯೋಗ ಅನೇಕ ಸಾಮಾನುಗಳಿವೆ. ಈಗ ಮಹಿಳೆಯರಿಗೆ ಬೇಕಾದ ಮನೆಗೆ ಬೇಕಾದ ಎಲ್ಲ ಸಾಮಗ್ರಿಗಳು ಇಲ್ಲಿ ಎಲ್ಲ ಕಾಣ್ತಾ ಇದೆ. ಬಹಳ ಸಂತೋಷ ಆಗ್ತಿದೆ. ಹತ್ತಿರದಲ್ಲಿ ಈ ಒಂದು ಸೂಪರ್ ಮೇಘಾದಲ್ಲಿ ಅದೇ ರೀತಿ ನಮ್ಮ ಸಲೀಮ್ರವರಿಗೆ ಶುಭ ಹಾರೈಸ್ತೇನೆ ಈ ಒಂದು ಮಹಲ್ ಉದ್ಘಾಟನೆ ಆದ ಪರವಾಗಿ. ಬೆಳೆಯುತ್ತಿರುವ ಅಸೈಗೋಳಿ ಜಂಕ್ಷನ್ನಲ್ಲಿ ಶುಭಾರಂಭಗೊಂಡಂಥ ಮೇಘಾ ಮಾರ್ಟ್ ನಮ್ಮ ಸಂಮಿತರಾದಂಥ ಸಲೀಂ ಮೇಘಾರವರು ಯಶಸ್ವಿ ಉದ್ಯಮಿ, ಅವರ ಈ ಪರಿಶ್ರಮಿ, ಅವರ ಈ ಶ್ರಮಕ್ಕೆ ದೇವರು ಒಳ್ಳೆಯ ವ್ಯಾಪಾರವನ್ನು ನೀಡಲಿ, ಒಳ್ಳೆಯ ದೇವರು ಅನುಗ್ರಹಿಸಲಿ ಅಂತ ಹೇಳುತ್ತಾ, ಹಾಗೂ ಈ ಹಸಿಗೋಳಿ ಪರಿಸರದಲ್ಲಿ ನಮಗೆ ಬೇಕಾದಂಥ ಕೈಗೆಟುಕುವ ದರದಲ್ಲಿ ಎಲ್ಲ ಒಂದೇ ಸೂರಿನಡಿಯಲ್ಲಿ ಎಲ್ಲ ಹಾರ್ಡ್ವೇರು, ಮನೆ ಗೃಹೋಪಯೋಗಿ ವಸ್ತುಗಳು, ಎಲ್ಲ ವಸ್ತುಗಳು ನಮ್ಮ ಕೈಗೆಟುಕುವ ದರದಲ್ಲಿ ಮೇಘಾ ಸಲೀಮ್ರವರು ನಮಗೆ ಫುಟ್ವೇರು ಎಲ್ಲ ಸಾಮಾನುಗಳನ್ನು ನಮಗೆ ಹಸಿಗೋಳಿ ಜಂಕ್ಷನ್ನಲ್ಲಿ ನಾವು ದೂರ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ, ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಈ ವ್ಯಾಪಾರ ಉದ್ಯಮವು ಅವರು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ನಾವು ಬಂದ ಎಲ್ಲರಿಗೂ ಶುಭಾಶಯ ಕೋರುತ್ತಾ ಸಲೀಂ ಅವರಿಗೆ ಪ್ರತ್ಯೇಕವಾಗಿ ಶುಭಾಶಿಸ್ತೇನೆ ಅಂತೇಳಿ ಈ ಮೂಲಕ ಹಸಿಗೋಳಿ ಪ್ರದೇಶದಲ್ಲಿ ಮೇಘಾ ಸೂಪರ್ ಮಾರ್ಟ್ ಎಂಬ ಗೃಹೋಪಯೋಗಿ ವಸ್ತುಗಳ ಒಂದು ಮಳಿಗೆಯನ್ನು ನಮ್ಮ ಸಲೀಮರವರು ಇವತ್ತು ಪ್ರಾರಂಭಿಸಿದ್ದಾರೆ. ಇದರಲ್ಲಿ ಅವರಿಗೆ ಒಳ್ಳೆಯ ಯಶಸ್ಸು ಸಿಗಲಿ ಮತ್ತು ಒಳ್ಳೆಯ ಗ್ರಾಹಕರಿಗೆ ಉತ್ತಮ ದರದಲ್ಲಿ ಒಳ್ಳೆಯ ವಸ್ತುಗಳನ್ನು ನೀಡಿ ಎಲ್ಲರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಪಾತ್ರರಾಗಲಿ ಮತ್ತು ಅವರು ಈ ಉದ್ಯಮದಲ್ಲಿ ಒಳ್ಳೆಯ ಯಶಸ್ವಿಯಾಗಲಿ ಮತ್ತು ಊರಿಗೆ ಕೂಡ ಇದರ ಒಂದು ಕೀರ್ತಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ. ಹಸಿಗೋಳಿಯಲ್ಲಿ ನಮ್ಮ ಇಲ್ಲಿಯ ಪರಿಚಿತರೇ ಆದಂಥ ಮೇಘಾ ಮಾರ್ಟ್ ಸಲೀಮ್ರವರು ಒಂದು ಉತ್ತಮ ಮಳಿಗೆಯನ್ನು ಆರಂಭಿಸಿದ್ದಾರೆ. ಇದು ಈ ಭಾಗದ ಜನರಿಗೆ ಬಹಳ ಅನುಕೂಲಕರವಾದ ಸಂಗತಿ. ಇವರ ಪರಿಶ್ರಮದಿಂದ ಇದು ಇನ್ನೂ ಉತ್ತುಂಗಕ್ಕೆ ಏರಲಿ. ದೇವರು ಈ ಅಂಗಡಿ ಇನ್ನಷ್ಟು ದಿನ ಹೆಚ್ಚಿನ ದಿವಸಗಳ ಜನರಿಗೆ ಉಪಕಾರವಾಗುವಂಥ ಕೆಲಸ ಆಗಲಿ. ಇದರಿಂದ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳು ನೀಗಲಿ. ಈ ಒಂದು ಅಂಗಡಿ ಅವರ ಪರಿಶ್ರಮದ ಫಲವಾಗಿ ಬಹಳ ಯಶಸ್ಸನ್ನು ಕಾಣಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ಈ ಒಂದು ನಮಗೆಲ್ಲರಿಗೂ ಬಹಳ ಖುಷಿಯನ್ನು ತಂದಿದೆ. ಈ ಏರಿಯಾದಲ್ಲಿ ಸಲೀಂ ಮೇಘಾರವರು ಬಹಳ ಒಬ್ಬ ಉತ್ಸಾಹಿ, ಕರುಣ, ಎಲ್ಲರಿಗೂ ಬೇಕಾದವರಾಗಿದ್ದಾರೆ. ಆದ ಕಾರಣ ಇದರ ಯಶಸ್ವಿಗೆ ದೇವರು ಸದಾ ಕಾಪಾಡಲಿ ಅಂತ ಹೇಳಿ ಇನ್ನು ನನ್ನನ್ನು ಕರೆದು ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಸಲೀಂ ಮೇಘಾ ತಂಡದವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ತೆ, ಶುಭ ಮುಂಜಾನೆ. ಇವತ್ತು ಹಸೈಗೋಳಿಯ ಜಂಕ್ಷನ್ನಲ್ಲಿ ಸಲೀಂ ಅವರದು ಮೆಗಾ ಮಾರ್ಟ್ ಅನ್ನುವಂತಹ ಒಂದು ಪ್ಲಾಸ್ಟಿಕ್ ಹಾಗೂ ಎಲ್ಲ ಇನ್ನಿತರ ಮನೆ ಗೃಹೋಪಯೋಗಿ ವಸ್ತುಗಳ ಒಂದು ಮಳಿಗೆ ಇಲ್ಲಿ ಆರಂಭಗೊಂಡಿದೆ. ಈ ಆರಂಭಗೊಂಡ ಮಳಿಗೆಗೆ ಸಲೀಮ್ರವರಿಗೆ ಉತ್ತಮವಾದ ಒಂದು ಹೆಸರು ಸಿಗಲಿ, ಹಾಗೆಯೇ ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ. ಗ್ರಾಹಕರೆಲ್ಲ ಇಲ್ಲಿ ಬಂದು ಈ ಅಂಗಡಿಗೆ ಬಂದು ಅವರಿಗೆ ಬೇಕಾಗುವಂತಹ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡಿ ಹಾಗೂ ಉತ್ತಮ ರೀತಿಯ ಸಹಕಾರವನ್ನು ಎಲ್ಲರ ಸಹ ಇಲ್ಲಿ ನೀಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ನಮ್ಮ ಸಲೀಂ ಮೇಘಾ ಮೇರ್ನ ಒಂಜಿ ಗೃಹ ಉಪಯೋಗಿ ವಸ್ತುದ ಒಂಜಿ ಮಳಿಗೆ ಉದ್ಘಾಟನೆ ಆಂಡ್ ಐಕ್ ನಮ್ಮ ಮಾತೇರ್ನಲ್ಲ ಒಂಜಿ ಯಾರಿಗೆ ಸಹಕಾರ ಸಪೋರ್ಟ್ ಕೊರ್ದು
ಅನ್ನ ಈ ಒಂಜಿ ಮಳಿಗೆ ಎಡ್ಡೆ ಎತ್ತರ ಬೆಳೆ ಪಡ್ಪಣ್ಣದು ಎಂಕಲ್ ಮಾತಿರ್ಲ ದೇವರಡ ಪ್ರಾರ್ಥನೆ ಮಾಡ್ತಾರೆ. ಹಸೆಗೋಳಿಡು ಮೇಘಾ ಮಾರ್ಟ್ ಪನ್ಪುನ ಅಂಗಡಿನಿ ಭಾರಿ ಶೋಕದ ಅಂಗಡಿ ತೂದು ಭಾರಿ ಖುಷಿಲಾಂಡು ಮಾತಾ ಐಟಮ್ಗಳು ಪೂರ ಉಂಡು ಜನಗಳಿಗೆ ಭಾರಿ ಅನುಕೂಲದ ಸಾದಿಂದು ದೇವರ ಹಾಕ್ಲಿಕ್ಕೆ ಐನಾತ್ ಬೇರೆ ಬಿಸ್ನೆಸ್ ಆದಿ ಎಡ್ಡೆ ಮಲ್ಪಡೋದು ಮಾತೆಲ್ಲ ಬರ್ತದ್ದು ಎಡ್ಡ ರೀತಿ ಕಸ್ಟಮರ್ನ ಎಡ್ಡ ರೀತಿ ತೂದು ಕಸ್ಟಮರ್ನಾಗ್ಲಿಕ್ಕೆಲ್ಲ ಖುಷಿ ಹಾಪ್ಲಿಕ್ಕೆ ಮಲ್ಪಡೋದು ಬಂದು ಎಂಕ್ಲ ದೇವರ ಪ್ರಾರ್ಥನೆ ಮಾತ್ರ ಆಶೀರ್ವಾದ. ಇನ್ನು ಶುಕ್ರ ದಿನ ಇಂಥ ದಿನಟ್ಟು ನಮ್ಮ ಸಲೀಂ ಒಂಜಿ ಹೊಸ ವ್ಯಾಪಾರ ಶುರುವಂತಿದ್ದೇರು ನೇಕು ದುಂಬಾರು ಈ ಒಂಜಿ ಕ್ಷೇತ್ರ ಸೂಪರ್ ಬಜಾರ್ ಮಾಡ್ಬಿಟ್ಟು ಒಂಜಿ ನೇನು ಮಂತಿದ್ದೆ ಐಟ ಅವರಿಗೆ ದಾಳ ಮಲ್ಲ ಒಂಜಾರಿಗೆ ಕೈಪಾತನ ಅದು ಈ ಸಂದರ್ಭ ಸೂಪರ್ ಬಜಾರ್ದ ಬದಲಿಗೆ ಸೂಪರ್ ಮಾರ್ಟ್ ಒಂಜಿ ಪನ್ಪುಣ ಈ ಮಳಿಗೆಯನ್ನು ಮಂತೇರು ಈ ಮಳಿಗೆ ಮಾಮನ ಬಿಲ್ಡಿಂಗ್ ನನ್ನ ಸಮ್ಮಲೆ ರಘುರಾಮ್ ಕಾಜೇವರ್ನ ಈ ಒಂಜಿ ಕಟ್ಟಡ ಅಂದು ಈ ಕಟ್ಟಡ ಈ ಒಂಜಿ ಸಲೀಂ ಮಾರ್ಟ್ ಪನ್ಪುಣ ಒಂಜಿ ಈ ಒಂಜಿ ಮಳಿಗೆಯನ್ನು ಮಂತೇರು ಈ ಮಳಿಗೆ ದಿನನಿತ್ಯ ಬೊಡ್ತಿನಂತ ಮಾತಾ ಸಾಮಾನು ಉಂಡು ಒಂದು ಬಾರಿ ಎಂಕೊಂಜಿ ಬಾರಿ ಖುಷಿ ಆವೊಂದುಂಡು ದಾದ ಪಂಡ ಸೂಪರ್ ಬಜಾರ್ ಪನ್ಪುಣ ಒಂಜಿ ಈ ನಮ್ಮ ಈ ಪರಿಸರ ಸುಮಾರು ಉಂಡು ಅವು ಅವರಿಗೆ ಆತ ಮಲ್ಲ ಒಂಜಿ ನೋವು ಹಿಡ್ದಾದು ಈ ಮಾರ್ಟ್ ಮಂತಾರೆ ಒಂದು ಖಂಡಿತವಾದಲ್ಲ ಈ ಒಂಜಿ ಈ ನಮ್ಮ ಈ ಮಾರ್ಟ್ ಎಡ್ಡೆ ಸರಿ ಜನಕ್ಲೆ ಒತ್ತನಾಕ ಜನಕ್ಲೆ ಎಡ್ಡೆ ಒಂಜಿ ಮಾಲ್ನ ಸ್ಪರ್ಧು ಎಡ್ಡೆ ಸವರಿಸು ಮಂತದ್ದು ಎಡ್ಡೆ ಉತ್ತರೋತ್ತರ ಅಭಿವೃದ್ಧಿ ಆವಡು ಪನೊಂದು ಅಂಚೆನೆ ಯಾರು ದಾದ ಒಂಜಿ ಯಾರಿಗೆ ಒಂಜಿ ಸಲಹೆ ಸುಮ್ಮನೆ ಕೊರ್ಪೆ ಯಾರು ಎನ್ನೊಟ್ಟಿಗೆ ರಾಜಕೀಯ ಮಂದಿರು ಓಲದ ನಮ್ಮ ಸಾರ್ವಜನಿಕ ಆವಡು ವೈಕ ಆವಡು ನಮ್ಮ ಕೈಕಾರ್ ಗಟ್ಟಿತನ ಮಾತ್ರ ನಂಗೆ ಸಾರ್ವಜನಿಕ ಆವಡು ರಾಜಕೀಯ ಆವಡು ಓಲ ಫಸ್ಟ್ಗೆ ಸಲೀಮುಗು ಯಾರು ಒಟ್ಟಿಗೆ ರಾಜಕೀಯ ಮಂತ ಅವು ಎಂಗ್ಲೆಗೆ ಆಯ್ತು ಒಂಜಿ ಪಾಠ ಎಂಗ್ಲೆಗೆ ಅಂಚದು ಪುನಃ ಫಸ್ಟ್ ಯಾನು ದಾದ ಮಲ್ಪುಣ ಯಾರಿಗೆ ಒಂಜಿ ಒಂಜಿ ಯಾರಿಗೆ ಅಂದು ಒಂಜಿ ಯಾರಿಗೆ ದಾದ ಪಂಡ ನಮ್ಮ ಮಿತ್ತಿಗೆ ನಮ್ಮ ಎಡ್ಡೆ ರೀತಿಯ ಮಂತ ಸಾರ್ವಜನಿಕ ಉಪ್ಪುಗ ನಮ್ಮ ಕೈಕಾರ್ ಗಟ್ಟಿ ಮಂತ ಒಂಜಿ ಆರ್ಥಿಕ ಒಂದು ಸ್ಥಿತಿ ಇಲ್ಲ ನಂಗೆ ಬೋಳ ಹಾಪುಡು ಆ ಆರ್ಥಿಕ ಸ್ಥಿತಿನ ಬಲ ಮಂತೊಂದು ನಮ್ಮ ಸಾರ್ವಜನಿಕ ಕ್ಷೇತ್ರ ಉಪ್ಪುಗ ಒಂದು ಎಡ್ಡೆ ಆವಡು ಮಿತ್ತಿಗೆ ಮೇಕನ ನೇಕ್ ಎನ್ನ ಸಲೀಮುಗು ಪ್ರತಿ ಒಂಜಿ ನೇಕ್ಲ ಅವರಿಗೆ ಪೂರ್ತಿ ಸಹಕಾರ ಉಂಡು ದೇವ ಮೇಲೆ ಎಡ್ಡೆ ಮನ್ಪರ್ ಪನ್ನದು ಎನ್ನ ದೊಡ್ಡ ಶುಭಾಶಯದ ಪಾತೆಯನ್ನು ಉಂಟಾಗ ಸಲೀಂ ಮೇಘಮೇರ್ನ ಮೇಘಾ ಮಾರ್ಟ್ ಪನ್ಪುನ ದಿನ ಬಳಕೆದ ಮಾತಾ ಸಾಮಾನ ಈ ಶಾಪ್ ಪಾಡ್ದೇರು ಜನಕ್ಲೆ ಅಗತ್ಯವಾಯಿನ ಒಂದು ಶಾಪು ಈ ಹಸೆಗೋಲಿ ಪ್ರದೇಶಡು ಅಗತ್ಯ ಇತ್ತು ಐದು ಮಂತದೇರು ಅರೆಗೆ ಐಕಾದ ಧನ್ಯವಾದ ಕೊರೊಂದು ಆರ್ನ ವ್ಯಾಪಾರಡು ಉತ್ತರೋತ್ತರ ಅಭಿವೃದ್ಧಿ ಆವಡ್ ಬಂದು ಶುಭ ಆರೈಕೆ ಬಂದದ್ದು ಇನ್ನ ಒಂಜಿ ಆರೈಕೆ ಸಲೀಂ ರವರ ಈ ಮೆಗಾ ಮಾರ್ಟ್ ಉದ್ಘಾಟನೆಯಾಗಿದೆ ಮತ್ತು ಅವರೊಬ್ಬ ಉತ್ತಮ ಸಮಾಜ ಸೇವಕ. ಅವರ ಈ ಒಂದು ವ್ಯಾಪಾರದಲ್ಲಿ ಅವರಿಗೆ ಯಶಸ್ವಿಯಾಗಲಿ ಎಂದು ಪರಮಾತ್ಮನಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ವ್ಯಾಪ್ತಿ ಇರತಕ್ಕಂಥ ಹಸಗೋಡಿ ಪ್ರದೇಶದಲ್ಲಿ ನಮ್ಮೆಲ್ಲರ ಒಬ್ಬರು ನಾಯಕರು, ನಮ್ಮ ಸಾಮಾಜಿಕ ಜಾಲತಾಣದ ಮುಖಂಡರು, ಆತ್ಮೀಯರಾಗಿರ್ತಕ್ಕಂಥ ಮೆಗಾ ಸಲೀಂರವರು ಈ ಒಂದು ಮೆಗಾ ಮಾರ್ಟ್ ಅನ್ನುವಂಥ ಜನರಿಗೆ ಸಿಗತಕ್ಕಂಥ ಎಲ್ಲ ಮನೆಯ ಉಪಕರಣಗಳು ಅಂದರೆ ಗೃಹ ಉಪಯೋಗಿ ವಸ್ತುಗಳ ಒಂದು ಮಳಿಗೆಯನ್ನು ಇವತ್ತು ಪ್ರಾರಂಭಿಸಿದ್ದಾರೆ. ನಿಜವಾಗಿ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂತೇಳಿದರೆ ಈ ಒಂದು ಶಾಪಲ್ಲಿ ಎಲ್ಲ ಥರದ ಗೃಹ ಉಪಯೋಗಿ ವಸ್ತುಗಳು ಒಂದೇ ಒಂದು ಸೂರಿನಡಿಯಲ್ಲಿ ಸಿಗತಕ್ಕಂಥದ್ದು ಒಂದು ಬಹಳ ವಿಶೇಷವಾದದ್ದು. ಈ ಒಂದು ಅವರಿಗೆ ಇನ್ನಷ್ಟು ಇಂತಹ ಒಂದು
ಶಾಪನ್ನು ತೆರೀಲಿಕ್ಕೆ ಆ ಪರಮಾತ್ಮ ಅವಕಾಶ ಮಾಡಿಕೊಡಲಿ. ಅವರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಉನ್ನತ ಮಟ್ಟಕ್ಕೆ ಕೊಂಡೋಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಇನ್ನು ಅಸೈಗೊಳಿದ ಒಂಜಿ ಮೇನ್ ಜಾಗೆಡ್ ಮೇಘಾ ಮಾಲ್ ಪನ್ಪಿನ ಒಂಜಿ ಹೊಸತ್ತು ಶಾಪ್ ಓಪನ್ ಆತನ ಅವಲ ಆಯ್ತಾ ಒಂಜಿ ದನಿಯಾಯ್ನಾರು ಮೇಘಾ ಸಲೀಂ ಬಾರಿ ಒಂಜಿ ಎಡ್ಡೆ ಜನ ಇನಿ ಆರಿ ಈ ಒಂಜಿ ಜಾಗೆಡ್ ಬಾರಿ ಶೋಕುದ ಒಂಜಿ ನಮಕ್ ಗೃಹೋಪಯೋಗಿ ವಸ್ತುಲು ಪಂಡ ಪ್ರತಿ ಒಂಜಿ ಇಲ್ಲಗ ಬೋಡಾಪಿನಂಚಿನ ವಸ್ತುಲು ಮುಲ್ಪ ಉಂಡು ಅಂಚತ್ರ ಯಾನ ಈತೆ ಪನ್ಪುನು ಈ ಊರ್ದ ಮಾತೆಲ್ಲ ಬತ್ತದು ಈ ಒಂಜಿ ಅಂಗಡಿಗೆ ಬತ್ತದು ಬೇರೆ ಒಂಜಿ ಅಂಗಡಿ ಸಾಮಾನು ಕೊನೋದು ಬೇರೆಗೆ ಆಯ್ನಾತ್ ಎಡ್ಡೆ ರೀತಿಡ್ ಸಹಕಾರ ಕೊರಡು ಪನ್ನೊಂದು ಆ ದೇವೇರು ಅರೆಗ ಅಂಚಿನ ಒಂಜಿ ಮಾತೆಲ್ಲ ಕೊನಪುನಂಚಿನ ಒಂಜಿ ಭಾಗ್ಯ ನೆತ್ತದ ಐತೊಟ್ಟಿಗೆ ಐರಾರೋಗ ಐಶ್ವರ್ಯ ಅರೆಗೆ ನನ್ನಲಾತು ಕೊರಡು ಪಂದಕ್ಕೇನೊಂದು ಎನ್ನ ರಡ್ಡು ಪಾತ್ರೆಗೂ ಚುಕ್ಕಿದಿ. ನಮಸ್ಕಾರ. ಎಡ್ಡೆ ಪೊರ್ತು ಎಡ್ಡೆ ಸಂದರ್ಭ ಬರ್ಸ ಪನ್ಪಿನ ಈ ಎಡ್ಡೆ ಒಂಜಿ ಪೊರ್ತುಡು ಇನಿ ಮೇಘಾ ಸಲೀಂ ಪನ್ಪಿನ ಇಡೀ ಎಂಕಲ್ನ ಉಲ್ಲಾರ ತಾಲೂಕು ಅತ್ತಂಡ ಇಡೀ ಕ್ಷೇತ್ರಡ್ ಒಂದು ಚಿರಪರಿಚಿತ ವಿಚಾರದಾದ ಪಂಡಾಗ ಈ ವಾಟ್ಸಪ್ ಬೊಕ್ಕ ಫೇಸ್ಬುಕ್ ಲೈವ್ ಕೊರ್ಪನೇಟ್ ಒಂಜನ ಜನ ಸಾಮಾಜಿಕ ಜಾಲತಾಣ ಪನ್ಪೇರು. ಈ ಸಾಮಾಜಿಕ ಜಾಲತಾಣ ಇನಿ ಮೇಘಾ ಸಲೀಮರು ಇರುವರಿ ಪ್ರಥಮ ನಾಯಕಿ ಪಂಡಲ ದಪ್ಪ ಒಂದು ಇನ್ನು ಅಂಚಿನರೊಂದು ಎಡ್ಡೆ ಉದ್ಯಮನ ಪ್ರಾರಂಭ ಮಲ್ದೇರು. ಈ ಪ್ರಾರಂಭ ಮಲ್ದಿನ ಪೊರ್ತು ಅವು ಅಮೃತಾಪಿನ ಅಂಚಿನ ಪೊರ್ತವಡು ಇನಿ ಎಡ್ಡೆ ಹುಡುಗಿ ದಿಂಜಿ ಮನಸ್ಸ ಹುಡುಗಿ ಮಾತಾ ಜಾತಿ ಧರ್ಮದಕ್ಲೇನು ಒಟ್ಟಿಗೆ ಹೋನಪ್ಪನ ಚಾಕೆತ್ತಿನಂಚಿನ ವ್ಯಕ್ತಿ ಏನ ಉದ್ಯಮ ನನಾತ್ ಉತ್ತರೋತ್ತರ ಅಭಿವೃದ್ಧಿ ಆದ ಈ ಊರ್ಡೆ ಉಂತದು ಈ ಅಸೈಗೋಳಿ ಪನ್ಪಿನ ಜಾಗೆಡೆ ನನಲಾತ್ ಉತ್ತುಂಗದ ಸ್ಥಿತಿಗೆ ಪೋಡು ಪನ್ಪಿನ ಎಂಕಲ ಮಾತ ಇರೆಗೆ ಆಶೀರ್ವಾದ ದೇವರು ಇರೆಗೆ ಎಡ್ಡೆ ಮಲ್ಪಟ್ಟು. ಸಲೀಂ ಮೇಘಾ ಇವರ ಮಾಲಕತ್ವದಲ್ಲಿ ಇವತ್ತು ಶುಭಾರಂಭಗೊಂಡಂತಹ ಮೆಗಾ ಮಾರ್ಟ್ ಈ ಒಂದು ಅಸೈಗೋಳಿ ಪರಿಸರದಲ್ಲಿ ಬಹಳ ಸುಸಜ್ಜಿತವಾಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದೆ. ಗೃಹೋಪಯೋಗಿ ವಸ್ತುಗಳು ಎಲ್ಲ ರೀತಿಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಒದಗಿಸುವಂಥ ಒಂದು ವ್ಯವಸ್ಥೆ ಈ ಒಂದು ಅಸೈಗೋಳಿ ಪರಿಸರದಲ್ಲಿ ಸಲೀಂ ಮೇಘರವರು ಕಲ್ಪಿಸಿಕೊಟ್ಟಿದ್ದಾರೆ. ಈ ಒಂದು ಮೆಗಾ ಮಾರ್ಟ್ ನಮ್ಮ ದೇರ್ಲಘಟ್ಟೆಯಿಂದ ಹಾಗೂ ಅಸೈಗೋಳಿ ನಮ್ಮ ಮುಡಿಪು ಮಂಜನಾಡಿ ಪರಿಸರದ ಜನರಿಗೆ ಎಲ್ಲ ರೀತಿಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಒದಗಿಸುವಂತಹ ಒಂದು ಮಾರ್ಟ್ ಆಗಿದೆ. ಆದ್ದರಿಂದ ಎಲ್ಲ ಗ್ರಾಹಕರು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಬೇಕಂತ ಹೇಳಿಕೊಳ್ಳುತ್ತಾ ಸರ್ವ ರೀತಿಯ ಶುಭಾಶಯಗಳನ್ನು ಈ ಒಂದು ಮೆಗಾ ಮಾರ್ಟಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಸಲೀಂ ಮೇಘಾ ಇವರು ಇವತ್ತು ಹೊಸದಾಗಿ ಪ್ರಾರಂಭ ಮಾಡಿದಂಥ ಈ ಮೆಗಾ ಮಾರ್ಟ್ ಉತ್ತಮವಾಗಿ ನಡೆಯಲಿ. ಈ ಪರಿಸರದ ಎಲ್ಲರೂ ಇವರ ಶಾಪಿಗೆ ಬಂದು ಪರ್ಚೇಸ್ ಮಾಡಿ ಈ ಸಲೀಂ ಮೇಘಾ ಅವರ ಒಂದು ಇನ್ನೂ ಸಹ ಈ ಶಾಪನ್ನು ದೇರ್ಲಕಟ್ಟೆ ತೊಕ್ಕೋಟು ಮುಡಿಪಿ ಪರಿಸರದಲ್ಲಿ ಮಾಡಲಿ. ಇವರೊಂದು ಉತ್ಸಾಹಿ ತರುಣ. ಇವರು ಈ ಅಂಗಡಿ ಓಪನ್ ತೆರೆ ನಮ್ಮ ಎಲ್ಲ ಗ್ರಾಹಕರ ಬಂದು ಇಲ್ಲಿ ಬಂದು ಸಹಕರಿಸಬೇಕೆಂದ ಶುಭಾಶಯಗಳು.
ಹೊಸತಾಗಿ ನೂತನವಾಗಿ ಆರಂಭವಾದಂಥ ಮೆಗಾ ಮಾರ್ಟ್ ಫುಟ್ವೇರ್ ಹಾಗೂ ಗೃಹೋಪಯೋಗಿ ವಸ್ತುಗಳನ್ನು ಈಗ ತಾನೇ ನಮ್ಮ ಆತ್ಮೀಯರು ನಮ್ಮೆಲ್ಲರ ಸ್ನೇಹಿತರಾದಂಥ ಸಲೀಂ ಹಾಗೂ ಅವರ ಅಣ್ಣ ಆದಂಥ ಇಸ್ಮಾಯಿಲ್ ಸಾಪಿ ಅವರ ಹೊಸತಾಗಿ ಇವತ್ತು ಉದ್ಘಾಟನೆ ಆಗಿದೆ. ಖಂಡಿತವಾಗಿ ಇದು ಒಳ್ಳೆಯ ಒಂದು ಸ್ಥಳದಲ್ಲಿ ಇವರು ಮಾಡಿದ್ದಾರೆ. ಎಲ್ಲರಿಗೂ ಎಲ್ಲರ ಚಿರಪರಿಚಿತರು ಎಲ್ಲರಿಗೆ ಬೇಕಾದಂಥ ನಮ್ಮ ಸಲೀಂ ಅವರು ಖಂಡಿತವಾಗಿ ಈ ಜಾಗದಲ್ಲಿ ಅವರು ಉತ್ತಮವಾದ ಬಿಸ್ನೆಸ್ ಆಗಲಿ, ಅವರಿಗೆ ದೇವರು ಇನ್ನಷ್ಟು ಬಿಸ್ನೆಸ್ ಇಂಥ ಅಂಗಡಿ ಬೇರೆ ಮಾಡಲಿಕ್ಕೆ ದೇವರು ಅವ್ರಿಗೆ ಒದಗಿಸಲಿ ಅಂತ ಶುಭಾಶಯಗಳನ್ನು